ಉಮೇಶ್ ಅಣ್ಣ ಹಾಯ್. ಎಂಚಲ್ಲರು ಲೈಕ್ ಕೊರಿಯರ ಥ್ಯಾಂಕ್ ಯು. ಮನು ಅವರೇ ಹಾಯ್. ಹೇಗಿದ್ದೀರಿ? ಊಟ ಎಲ್ಲ ಮಾಡಿದ್ರಾ? ಟೀ ಕುಡಿದ್ರಾ? ನಮಸ್ತೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ಉಮೇಶ್ ಅಣ್ಣ. ಟೀ ಕುಡಿದ್ರಾ? ಊಟ ಮಾಡಿದ್ರಾ? ಹೇಳಿ ಮನು. ಇದೆಂತ ನಿಮ್ಮದು ರೈಲು ಹೋಗ್ತಾ ಉಂಟು? ರೈಲು ಹೋಗ್ತಾ ಉಂಟು, ಮಾತಾಡಿ. ಥ್ಯಾಂಕ್ ಯು ಮನು. ಊರ ಜನ ಅಣ್ಣೆ ಅಣ್ಣೆ ಬಂದಿತ್ತೆ ಎಂಕ ಪೊಣ್ಣು ಹಾಕು ಚಂದೆ ಐಕೆ ಯಾಂದಾದ ಹಾಕ್ಕೊಡು ಉಮೇಶ್ ಅಣ್ಣ. ನಾನು ಎಂತ ಮಾಡಲಿ? ಲೈಕ್ ಡನ್ ಅಂತ ಮನು. ಥ್ಯಾಂಕ್ ಯು ಮನು ಲೈಕ್ ಕೊಟ್ಟದಕ್ಕೆ. ಊಟ ಮಾಡಿದ್ರಾ? ಎಂತ ಸ್ಪೆಷಲ್ ಇತ್ತು? ಅಣ್ಣೆ ಪಂಡಿಚಿಂಡ ಯಾವ ಏರಿ ಉಮೇಶ್ ಅಣ್ಣ ಯಾನ ಅಣ್ಣನೇ ಅನ್ಪು ನಂಗೆ ಗೊತ್ತಿದ್ದು ಬೇತಕನ ಗೊತ್ತಿಚ್ಚು. ನನಗೆ ಏನು ಗೊತ್ತಾ, ನನಗೆ ಎಲ್ಲರೂ ಮಾವ ಅಂತ ಕರೀತಾರೆ. ಹೌದವನು ಒಳ್ಳೇದಾಯ್ತು, ಒಳ್ಳೆ ವಿಷಯ. ರವೀಂದ್ರಣ್ಣ ಹಾಯ್. ಚಾ ಪರಿಹಾರ ಲೈಕ್ ಡನ್ ಥ್ಯಾಂಕ್ ಯು. ಎಮ್ ಡಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ ರವೀಂದ್ರಣ್ಣನವರು. ಕೃಷ್ಣಮೂರ್ತಿ ಬ್ರದರ್ ಹಾಯ್. ಹೇಗಿದ್ದೀರಾ? ಊಟ ಮಾಡಿದ್ರಾ? ಚಾ ಪರಿಹಾರ ಚಾ ಆತುಜಿ ನಿನ್ನಾಡ ಎನ್ನಲ್ಲ ಆತುಜಿ. ಲೈಕ್ ಡನ್ ಪನೊಂದುಲ್ಲೇರು ಥ್ಯಾಂಕ್ ಯು ಬ್ರದರ್. ಪಾಯಸ ಪೂರ ತಿಂದು ಬರ್ತಾರಾ? ರವೀಂದ್ರಣ್ಣ ಪಾಯಸ ಉಂಡು ಏರ್ ಪಾಯಸ ಬರ್ತಾರೆ. ಪಾಯಸ ಇರೇಗ ದಾದೆ ಅವಂದಿ ಅವು ದಾದಲ್ಲಿ ಇಷ್ಟುಂಡು ಓದ್ಲೆ ಇಷ್ಟು ಓದ್ಲೆ ಬೊಕ್ಕ ಪನ್ನೆ ನಿಕ್ಲ ಅವನ್ ಪೂರ ತೂವೋಡು, ಅವನ್ ಪೂರ ತೂದು ಆನ್ಸರ್ ಕೊರೋಡು. ಪಾಯಸ ಉಂಡು ಬನ್ನ ಪಾಯಸ ಓಲು ಇಲ್ಲಾಡುಂಡ ಎಂಕ ಅಂತ ಜರಕೆ ಇನ್ನು ದಾದೆ ತೆಲಿಪುನಿ ಪಾಡ್ಲೆ ಅಲ್ಲ ಮಂಡಿಗೆ. ಲೈಕ್ ಕೊರ್ಲೆ ಲೈಕ್ ಏರ್ ಲೈಕ್ ಕೊಡ್ತಿದ್ದಾರೆ. ಇತ್ತೆ ಬತ್ತನಕ ಲೈಕ್ ಕೊಡ್ತಿದ್ದಾರೆ. ಲೈಕ್ ಕೊರ್ಲೆ ಮನು ಎಂತ ಮನು ಮಾವನ ಮನು ಮಾವ ಹಾಯ್. ಮಾವ ಮನು ಅವರು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ಎಂತ ಕನ್ನಡಕ್ಕೆ ಬೇಕಾ? ಲೈಕ್ ಬೋರ್ಡ ಕೊರಿ ಎರಡೆಡ್ಡೆ ಎತ್ತಂಡು ಇರು ಪಾಪತ್ತೆ ಕೊರ್ಲೇವೆ. ನೀವೆಲ್ಲ ಹೇಳಿದ್ದು ಮನು ನನ್ನನ್ನು ಮಾವ ಅಂತ ಕರೀತಾರೆ ಅಂತ, ಅದಕ್ಕೆ ನಾನು ಕೂಡ ಕರೆದದ್ದು. ಹೀಗೆ ಆಗ್ತದೆ. ಎಲ್ಲಿ ಹೋದ್ರಿ ಮಾರ? ಇಂತ ನಿದ್ದೆ ಮಾಡ್ತಿದ್ದೀರಾ ಏನು ಕತ್ತಿ? ಲೈಕ್ ಡನ್ ಅಂತ ಮಾತ್ರ ನಲ್ಲಿ ಲೈಕ್ ಬಂದಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಲೈಕ್ ಕೊಡಿ.
ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಓಕೆ, ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ, ಇನ್ನು ಹಾಗೇನೆ ಕರಿಬೇಕಮ್ಮನು. ಬೊಕ್ಕ ವಿಶೇಷ ನೋಡಿ ನಿಕ್ಲೆಗಿನಿ ಒಂದು ಪರ್ಬತ ಪಂದೆ ನಿಕಲು ಏನ ಪುರ ತಿಂಡಾರೆ. ಕದ್ದು ನೋಡಬೇಡಿ, ಬನ್ನಿ ಜನರು ಅಂತ ಹೇಳ್ತಿದ್ದಾರೆ. ಬರ್ತಾರೆ ಅವರು. ಊಟ ಮಾಡಿ ನಿದ್ದೆ ಮಾಡಿ ಈಗ ಬರ್ತಾರೆ ಆಯಿತಾ. ಸಪೋರ್ಟ್ ಅಂತ ರವೀಂದ್ರಣ್ಣ. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಮನೂರು ಕೊಡ್ತೇ ತೂಲೆ ಏರೇ ಕೊಡ್ತಾರೆ. ಲೈಕ್ ಕೊರಿಯರ್ ರಾವ್ ಲೈಕ್ ಬೈ ನಾಲಾತೋಡು ಮೂಜೆ ಪುಂತುಲೆ ಫಸ್ಟ್ ಉಮೇಶಣ್ಣೆ ಬತ್ತೇರು, ಐಡ್ದೊಕ್ಕ ಮೇರು ಏರು ಮನು ಬತ್ತೇರು, ಐಡ್ದೊಕ್ಕ ರವೀಂದ್ರಣ್ಣೆ ಬತ್ತೇರು, ಐಡ್ದೊಕ್ಕ ಈರು ಬತ್ತಾರೆ. ಅಂಚಂಡ 4 ಲೈಕ್ ಆತೋಡು, 4 ಲೈಕ್ ಇಜ್ಜು ಮುಜೆ ಲೈಕ್. ಏನು ಸರ್ವತ್ ಅಂದರೆ ಅದೆಂತ ಸರ್ವತ್ ನಿಮ್ಮ ತಲೆ. ನಾನು ಎಂತ ಹೇಳಿದೆ, 4 ತೋಜು ನಂದ ಅಂಚಂಡ. ಓಕೆ ಇಂಕ್ ಒಂಜಿ ಕಮ್ಮಿ ತೋಜು ವರ ಕೊರಿಯರಾ ಎಡ್ಡ ಕುಡರ ಕೊರೊಚ್ಚವೆ ವರ ಕೊರಿಯರ್. ಓ ಮನು ಅವರೇ ಹೇಳಿ, ನೀವು ಎಂತ ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನೀವು ಕನ್ನಡದಲ್ಲಿ ಹೇಳಿ. ಹೇಳಿ ಜನರೇ ಹೇಳಿ. ಕೋಳಿ ಬೋಡ ಒಂದು ಕೋಳಿ ತಿಂಡೆ, ಕೋಳಿ ಬೋಡಕ್ಕೆ ಎನ್ನತ್ತೆ ಅಂತ ತಿಂಡೆ. ದೆಪ್ಪೊಡ ಬೊರ್ಚಿ ದೆಪ್ಪೊಚ್ಚಿ ಏನ ಖಾರ ಉಂಡು. ಅಂದು ಪೂರ ಲೈವ್ಡು ಅಂಚೆನೆ ಒಂಜಿ ಕಮ್ಮಿ ತೋಜನ್ಗೆ. ಅವು ದೇವರನ ಸೃಷ್ಟಿ ಅಂಚಾರ ಅಂದ್ರೆ ದೇವರನ ಸೃಷ್ಟಿ ಅಂಚುಂಡು ಅದು ಅಂಚ ತೋಜು. ನಮಸ್ಕಾರ ಇರಿತ್ತ ಮಲ್ಲ ಜನ ಅತ್ತೆ ಅಂದೆ ಡಾಲಿ ಅಣ್ಣ ಗೊತ್ತೆಜ್ಜೀರು ಪನಿ ಬೊಕ್ಕ ನೆನಪಾಡು ಮಾರೆ ಮಲ್ಲ ಜನ. ರವೀಂದ್ರಣ್ಣ ನಗ್ತಾ ಇದ್ದಾರೆ ಎರಡು ಮುಖದಲ್ಲಿ. ಬನ್ನಿ ಜನರೇ, ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಇಲ್ಲಿ ಕೇಳಿರುವ ಒಗ್ಗಟ್ಟುಗಳಿಗೆ ಆನ್ಸರ್ ಹೇಳಿ ನಿಮಗೆ ಗೊತ್ತಿದ್ದರೆ. ಗೊತ್ತಿಲ್ಲದಿದ್ದರೆ ಬೇರೆ ಮಾತುಗಳನ್ನು ಆಡಿ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಮೇರ್ ದೂರ ಪೋಯರು ಓ ಕೃಷ್ಣಮೂರ್ತಿ ಉಲ್ಲಾರ ದಾದ ಕಾರು ಪತ್ತದು ಒತ್ತು ಮಂಡೇರ್ನ ಇದು ಮಲ್ಲ ಜನ ಆಯ್ ಬೊಕ್ಕನೆ ಗೊತ್ತಾಪಿನ ಇಜ್ಜಿ ಏಡಾಲೆ ಅಣ್ಣ. ಯಾನು ಎಲ್ಲೇ ಜನನೇ ಇರೆಂಗ ತೂನಗ ಮಾತ್ರ ಮಲ್ಲ ಜನ ತಲೆಕ ತೋಜುನ ಅಂತ. ಇಡೀ ಕೋಳಿ ತಿಂದದ್ದ ಇಲ್ಲ, ನಾನೆಂತ ಇಡೀ ಕೋಳಿ ತಿನ್ನಲಿಕ್ಕೆ ನರಿನ? ಇಡೀ ಕೋಳಿ ತಿನ್ನಲಿಕ್ಕೆ ಕೋಳಿ ಕಜಿಪು ತಿಂದದ್ದು. ಎಂಕದ ಆಲ ಗೊತ್ತಿಚ್ಚು ಅಂದ ಗೊತ್ತಿಪ್ಪಂದು ಒಂತಲೆ ಅಂತ ಬರ್ತು ಒಂತಲೆ ಗೊತ್ತಾಪುಂಡಿತ್ತು. ಬರ್ಪ ನಾನು ಮಲ್ಲ ವೇಷೋರು ಸಭೆಕ್ಕಿತ್ತ ಮಲ್ಲ ವೇಷೋರು ಬರ್ಪ. ಈ ಡಾಲಿ ಹಣ್ಣು ಓಲ್ಪೋಯರು ಇಜ್ಜಿ ಇರು ಮಲ್ಲ ಜನ ಇರ ಮಂಡೆ ಕೊರ್ಪೆತುಲ್ಲೆ ಮಲ್ಲ ಜನ ಬಂಡ ಯಾನ್ ಇತ್ತಲೆ ಕನೆ ಒಲ್ಲೆ ಈರೆ ಬರ್ಪುನೆ ಇಜ್ಜಿ. ಎಲ್ಲಿ ಹೋದ್ರಿ ಮಾರೆ, ಮತ್ತೆ ಹೋಗಿ ಮಲಗಿದ್ರ? ಓ ದೇವರೇ ಪಾತಿರ್ಲೆ ಮಾರೆ ನಿಕ್ಲು ಪೂರ ಏಕೆ ಪಾಯಿನಿಯ ಮಕ್ಳು ಕೊರೋಡ್ ರಡ್
ಈರಿ ಪತ್ತು ಅತ್ತಿ ಯಾನೊಂದು ವಿಷಯ ಬನ್ನಿ ಹೆಂಗೆ ಗೊತ್ತು ಅರೆ ಗೊತ್ತಿಪ್ಪು ಮನಗು ಒಡಾಲಿ ಅಣ್ಣ ಪಾತಿರ್ಲಿ ಒಣಸ್ ಮಲ್ತಾರ ಇರಗಿನಿಯ ಬರ್ಬ ಪಾತಿರ್ಲಿ ಅಣ್ಣ ಪಾತಿರ್ಲಿ ಪಾತಿರು ಜರ ಕೋಪನ ಕೋಪ ಮಾಡಬಾರದು ಮಾತಾಡಬೇಕು ಪೂರ ಪೋಯಿನೆ ಅಂದು ಸಂತೆ ಒಂಜಿಲ ಇಜ್ಜ ಎನ್ನ ಎಲ್ಲಾರೆ ನಾವು ಓಲಿಯೇ ಎಲ್ಲಾರೆ ಓಲು ಬೆಳಗ್ಗೆಯಿಂದ ಎಲ್ಲಾರೆ ಓಲು ಸಂತೆ ನಾವು ಸಂತೆ ನೀವು ಒಲ್ಪದೆ ಇನ್ನು ಯಾವಾರ ಹೊಲ್ತಾನ ಸಂತೆ ಅಲ್ಲೇ ಬತ್ತೀರ ಆರ್ಡಿ ಬ್ರದರ್ ಹಾಯ್ ಹಾಯ್ ಆರ್ಡಿ ಬ್ರದರ್ ಬಾರಿ ಅಪ್ರೂಪುಡು ಇರ್ನ ಆಗಮನ ಆತಂಡು ಮಣಸ್ ಮಲ್ತಾರ ಪರ್ಬಪುರ ಗೌಜ ದಾದಪುರ ಇತ್ತು ಸ್ಪೆಷಲ್ ರವಿ ಬ್ರೋ ಹಾಯ್ ಅಂತ ಹಾಂ ಸಾರಿ ಆರ್ಡಿ ಬ್ರದರ್ ಹಾಯ್ ಆರ್ಡಿ ಬ್ರದರ್ ತುಲೇರಿಗೆ ಹಾಯ್ ಪನಂದುಲ್ಲೇರು ರವಿ ಬ್ರೋ ನಮಸ್ತೆಗೆ ಅದೇ ಯಾರು ಒಂಜಿ ಕೈ ದೇರ್ತಿಲ್ಲ ಯಾರು ಓಟ್ಗುಂತುದೇರು ಆರ್.ಡಿ. ಬ್ರದರ್ ಭಾರಿ ಅಪರೂಪ ಅಂದಂದು ಆರು ಬ್ಯುಸಿ ಪರ್ಸನ್ ಇನ್ನೀ ಮುದ್ದಕ್ಕನ ಸಂತೆ ಉಂಡಿಗೆ ಅಂದು ಬಲೆ ನಿಕ್ಲೆ ಮಾರ್ಗ ಸಂತೆಡು ನಿಕ್ಲೇನ ಸಂತೆಡು ಮಾರ್ಗವೇ ಬಿಸಿ ಬ್ರೋ ಪನೊಂದಿದ್ದಾರೆ ಆರ್.ಡಿ. ಬ್ರದರ್ ಯಾನೋ ಓಟು ಪಾಡುವೆ ಅಲ್ಲಿ ಆರ್.ಡಿ. ಬ್ರದರ್ ತೊಲೆ ಇರೆಗೆ ಓಟು ಪಾಡುವೆರಿಗೆ చాలా ಮನ್ಪಲೆ ಓಟು ಪಾಡ್ಲೆ ಆಂಡ ಎನ್ನ ಲೈವ್ ಎಂಡ ನಮ್ಮಟ ಉಂತ್ಲೆ ಬೊಕ್ಕ ಓಟು ಪಾಡ್ಲೆ ಲೈಕ್ ಕೊರ್ದು ಪೋಪೆ ಕಮೆಂಟ್ ಪಾಡೊಂದು ಇಜ್ಜ ಆಂಡ ಪನೊಂದುಲ್ಲೆರ ಆರ್ಡಿ ಬ್ರದರ್ ನಿಖಲ್ ಓಟು ಗುಂತಲೆ ಅತ್ತ ನಿಖಲ್ ಓಟು ಪಾಡ್ಲೆ ಎನ್ನ ಲೈವ್ ಎಂಡ ನಮ್ಮಟ ಓಡಿಗ್ಲ ಪುಚ್ಚಿ ಕೇಂಡತ ಕೇಬಿಕ್ ಪೂರಕ್ಲೆಗ್ಲ ಬನ್ ಈರು ಮಲ್ಲ ಜನನಿ ಈರೇನು ದಾದೆ ಹಣ್ಣು ಈರೇನು ತೂಲೈತೆ ಈರೇನು ಬೀಜ ದಕ್ಕರೊಂಡಿತ್ತೆ ರವಿ ಬ್ರೋ ಲೈವ್ ಎಂಡ ಆಯ್ನೆಟ ಉಂಚಲೆ ಬನಂದಿಲ್ಲ ಆರ್ಡಿ ಬ್ರದರ್ ಯಾನ್ ಬರ್ಪುಜಿ ಇರು ಮಾರುನ್ ಬುರ್ಚೆ ಪೋಡಿಗೆ ತುಳಿ ಪೋಡಿಗೆ ಉಂಡತೆ ಜನ ಹುಷಾರಿಗೆ ಇರು ಹಂಗೆ ಭಯ ಇರಬೇಕು ಯಾನ್ ಬಲಿ ಪೋಡ ಓಡೆಗ ಅಜ್ಜಡೆ ಬಲಿಪುನ ಉಂತಲೆ ಯಾರು ಕೂಡ ಹೋಗಬೇಡಿ ಊಟ ಮಾಡಿಕೊಂಡು ಮತ್ತೆ ಚಹಾ ತಿಂಡಿ ಎಲ್ಲ ಕುಡ್ದು ಹೋಗಿ ಆಯ್ತಾ ಓಕೆ ಇರ್ಲ ಇಪ್ಪಲೆ ಮಾರ ಪನೊಂದುಲ್ಲೇರು ರವೀಂದ್ರಣ್ಣೆ ಚಹಾ ತಿಂಡಿ ಎಲ್ಲ ಮಾಡ್ಕೊಂಡು ಮತ್ತೆ ಹೋಗಿ ಬನ್ನಿ ಗೈಸ್ ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕಿ ಈ ಸಾಗರಣ್ಣೆ ಓಲ್ ನಾಪತ್ತಾಯಿರು ಯಾನಿಜ್ಜಿ ಬ್ರೋ ಬಿಸಿ ಇರಲೆ ಅಂದೇ ಮೇರೆ ಆರ್ಡಿ ಬ್ರದರ್ ದಾದೆ ಗೊತ್ತು ನೀರ್ನ ದಾದೆ ಬೇಲೆ ಇರ್ ಬೇಲೆ ಹಿಡಿತಂಡ ಪೂರ ಅವನ ವಸ್ತುಲೆ ನೀರ್ನ ಕೈತಲ್ಕ ಅಂತಿದ್ದೆ ಮೊಬೈಲ್ ಅಂದಿಲಿ ಸೂಪರ್ ಅಂತ ರವೀಂದ್ರಣ್ಣ ಓ ಅಂದ ಹಾಕೇನಂದುಲ್ಲೇರು ದಾದೆ ಅಂದು ದಾದ ಬಂಡಾರ ಗೊತ್ತುಜ್ಜ ಅಂದು ಚಾ ಒಟ್ಟಿಗೆ ತಿಂಡಿ ದಾದ ತಿಂಡಿ ಉಂದಿ ಮಸಾಲೆ ದೋಸೆ ತಿಂಡಿ ತೆಲೀಪು ಅರಿಯರು ಅಂದಿರು ಪೂರ ವಸ್ತಿರ ಬೇಲೆದ ವಸ್ತುದೇನು ಪೂರ ಕಂತಿಟ್ಟೆ ಇತ್ತೆ ಇರೆಗ ಪಾಪದಕ್ಲೆ ಕಣ್ಣು ತೋಜಿ ದಾಲೆ ಅಣ್ಣ ಅಂತಲೇ ಇರೇನು ಬಲ್ಲಡು ಕಟು ಪಾಡುವೆ ಅಂತಲೇ ಇರೇನುಂಡತ್ತಿ ಪೂರ ಬಿಡ್ರತ್ತಿ ಪಾಪದಕ್ಲಿಗೆ ಬರ್ಪುನೆ ವರ್ಷಗೋರ ಕೂಡ ಏನ ಮಲ್ಲ ಡೈಲಾಗ್ ಹಾಕುವಾರ ಇರು
ಮತ್ತೆ ಬಲೆ ಬಲೆ ಸಾಗರಣ್ಣ, ನಿಮಗಾಗಿ ಒಂದು ಚೇರ್ ಖಾಲಿಯಾಗಿದೆ, ಕೂತ್ಕೊಳ್ಳಿ. ಸಾಗರಣ್ಣ ಚೇರ್ ಕೊರ್ಲೆ ಮರ ಓಲರ್ ಚೇರ್ ಕೊರ್ಲೆ. ರವೀಂದ್ರಣ್ಣ ಕೃಷ್ಣಮೂರ್ತಿ ಬ್ರದರ್ ಚೇರ್ ಕೊರ್ಲೆ. ಕೋರಿ ಕಟ್ಟು ಮಲ್ತೊಂದುಲ್ಲೆ ಇತ್ತೇನಾ ಕೋರಿಯಾ ಸಾಗರಣ್ಣ ಹಾಯ್ ಪನೊಂದುಲ್ಲೇರು. ರವೀಂದ್ರಣ್ಣ ಮಲ್ಲ ಜನ ಆಯ್ ಬೊಕ್ಕ ಇಂಚನೆ ಇರೇನು ಉಂಡು ತುಲಿ ಇರೇನು ಬೊಕ್ಕ ತೂವೊನು ಅವಿ ಲೈಕ್ ಕೊರಿಯ ಬಂದು ಲೋಕೇಶ್ ಅಣ್ಣೆ ಬರ್ತಾರೆ. ಲೋಕೇಶ್ ಅಣ್ಣ ಹಾಯ್ ವಣಸಾಂಡೆ ಚಾಪರಿಯರ ವಣಸಾಂಡ. ರಾಧೆ ರಾಧೆ ಥ್ಯಾಂಕ್ ಯು. ರವಿಬ್ರು ಬಾಯಿ ಪನೊಂದುಲ್ಲೇರು. ಆರ್ ಡಿ ಬ್ರದರ್ ಹೋಗುದಾ, ಹೀಗೆಲ್ಲ ಮಾಡ್ಬೋದಾ ನೀವು? ಹರ ಹರ ಮಹಾದೇವ ಥ್ಯಾಂಕ್ ಯು ಲೋಕೇಶ್ ಅಣ್ಣ. ಹಾಯ್ ರವೀಂದ್ರಣ್ಣ ಕೃಷ್ಣಣ್ಣ ಅಂತ ಹೇಳ್ತಿದ್ದಾರೆ ಸಾಗರಣ್ಣ. ಲೋಕೇಶ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಇವರೆಲ್ಲಿ ಹೋದ್ರು? ಕೃಷ್ಣ ಬ್ರದರ್ ನಾಪತ್ತೆ ಚಾಪರ್ತ್ ಆಂಡ್ ಹಿಂದೆ ದಾದಿ ತಿಂಡಿ ಇತ್ತಂಡು. ಆರ್ ಡಿ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವಿ ಬ್ರೋ ಹಾಯ್ ಅಂತ ಲೋಕೇಶ್ ಅಣ್ಣ. ಯಾರು ಹೇಳದೆ ಹೋಗ್ತಾರೆ ಅವರಿಗೆ ಒಂದೊಂದು ಗುದ್ದು ಕೊಡ್ತೇನೆ ಆಯ್ತಾ. ಮಂಡೇಡ್ದು ಬೊಕ್ಕ ಬರ್ಪೆ ಫ್ರೀ ಅಂಡ್ ಓಕೆ ಓಕೆ ಓಕೆ. ಆರ್ ಡಿ ಬ್ರದರ್ ಅವೇ ಆರ್ ಡಿ ಹಾಯ್ ಅಂತ ಲೋಕೇಶ್ ಅಣ್ಣ. ಇವರೆಲ್ಲಿ ಹೋದ್ರು? ಕೃಷ್ಣ ಅಣ್ಣ ನಾಪತ್ತೆ ಆದ್ರು. ಕೃಷ್ಣ ಅಣ್ಣ ಬನ್ನಿ 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 ಬನ್ನಿ. ಲೋಕೇಶ್ ಬ್ರೋ ಹಾಯ್ ಬಾಯ್ ಅಂತ ಹೇಳ್ತಿದ್ದಾರೆ ಆರ್ ಡಿ ಬ್ರದರ್. ಲಡ್ಲ ಒಂಜೇ ಪಾತೆರೋಡು ಮುಗಿತೀರು. ಸಾಗರಣ್ಣ ಅಡ್ಡಬುರಿಯ ಪನೊಂದಿಲ್ಲೇರು. ಕೃಷ್ಣ ಅಣ್ಣ ರವಿ ಬ್ರೋ ಇನಿ 84 ವ್ಯೂಸ್ ಡನ್. ಓ ದೇವರ ಲೋಕೇಶ್ ಅಣ್ಣ ಅಂದ ಈ ರಾಹುಲಿ ರೈಸಿಯರು. ಲೋಕೇಶ್ ಅಣ್ಣಗೆ ಮಲ್ಲ ಚೇರ್ ಕೊರ್ಲವಿ ಅರೆ ನೊಂಜಿ ರಾಜರ್ ಲೆಕ್ಕ ಫುಲ್ಲಲ್ಲಿ ಚೇರ್. ಅಕ್ಷರ ಕಾಣ್ತಾ ಇಲ್ಲ, ಕನ್ನಡಕ ಬೇಕಾ ಲೋಕೇಶ್ ಅಣ್ಣ? ಲಕ್ಲೆ ಕೃಷ್ಣಣ್ಣ ಪನೊಂದುಲ್ಲೇರು ಸಾಗರಣ್ಣ. ಇರೊಂದು ವರ ಕೊರ್ಲಾರ ಲಕ್ಕು ಇರು. ತುಂಬ ಸಣ್ಣ ಇದೆ ಮಾರೆ. ಹೌದಾ, ನೀವು ಅಜ್ಜ ಆದ್ರೆ ಅಲ್ಲ ನಿಮಗೆ ಅದಕ್ಕೆ ಕಾಣಲ್ಲ ಲೊಕೇಶನ್. ಲಕ್ಕೆ ಬಂದೊಂದಿರ್ಲಿರು ಲಕ್ಕ್ಯಾರ ಇದೇನು ಜೈದನ ಇದು ಹೊರ್ತು. ಅಂದು ಲೋಕೇಶ್ ಬ್ರೋ ಸೂಪರ್ ಬಂದೊಂದಿಲ್ಲ ರವೀಂದ್ರಣ್ಣ. ಆರ್ನ 7 ಜನ ಹಿಂಗೆ ಮೆಸೇಜ್ ಅನ್ನು ಲೊಕೇಶನ್ ನನ್ನ ಮೆಸೇಜ್ ನಾಪತ್ತ ಗೊದ್ದೇನು ಲೆಪ್ಪಿ ಏರೇನು ಸಾಕಣ್ಣ ಪನ್ನೋದ್ರಲ್ಲೇರು ಲೊಕೇಶನ್ ಲೈಕ್ ಡನ್ ಅಂತ ನೀತು ಅಕ್ಕ ಬಂದರು. ಹಾಯ್ ನೀತು ಅಕ್ಕ, ಬನ್ನಿ ಬನ್ನಿ. ನಿಮ್ಮ ಲೈವಲ್ಲಿ ನಗಡಿ ಸಾಕಾಯ್ತಾಯ್ತು. ಮುದ್ದು ಸಿಸ್ ಹಾಯ್. ಲೈಕ್ ಕೊರಿಯಾ ಪನ್ನೋದ್ರಲ್ಲೇರು. ಪೂಜೆ ಸಿಸ್ ಹಾಯ್. ಪೂಜೆ ಸಿಸ್ ಹೇಗಿದ್ದೀರಿ? ಊಟ ಮಾಡಿದ್ರಾ? ಸ್ವಲ್ಪ ಉಂಡು ಸಾಗರಣ್ಣಗೆ ಅನ್ನೋದಿಲ್ಲೇರು. ಕೃಷ್ಣ ಅಣ್ಣ ಕಿಚನ್ ಹಾಯ್ ಅಂತ ರವೀಂದ್ರಣ್ಣ. ಪೂಜೆ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಮುದ್ದು ಪನೊಂದುಲ್ಲೇರು ನೀತು ಅಕ್ಕ. ಇನಿ 1 ಗಂಟೆ ಇತ್ತಂಡು 1K ಕನ್ಫರ್ಮ್ ಅಂದ. ಓ ಹಾಯ್ ಮಾತ್ರೆಗಳ ಪನೊಂದುಲ್ಲೇರು ನೀತು ಅಕ್ಕ. ಸಂಪತ್ತಣ್ಣ ಹಾಯ್ ಪನೊಂಬತ್ತೇರು. ಸಂಪತ್ತಣ್ಣ ಹಾಯ್. ವಣಸಾಡೆ ಸೂಪರ್ ಅಂತ ಪೂಜಾ ಸಿಸ್ ಸೂಪರ್ ಅಂತ ರವೀಂದ್ರಣ್ಣ. ನೀತಕ್ಕ ಅಡ್ಡಬುರಿಯ ಪನೊಂದಿಟ್ಟೆ ಅರೆ ನೀತು ಅಕ್ಕ ಅರೆ ನೊಂದು ಅಕ್ಕರಿ ನೀತು ಅಜ್ಜಿ ಕುಡು ಪನೊಂದಿಟ್ಟೇರು ಸಾಗರಣ್ಣ. ಕಿಚನ್ ಹಾಯ್ ಅಂತ ಲೊಕೇಶನ್. ಹಾಯ್ ರವೀಂದ್ರ ಬ್ರೋ ಅಂತ ಪೂಜೆ ಸಿಸ್. ಕಿಚನ್ ಊಟ ಆಯ್ತು ಅಂತ ಲೊಕೇಶನ್. ಹಾಯ್ ಅಂತ ನೀತು ಅಕ್ಕ. ಎಕಡು ತೆಲ್ತು ಸಾಕೊಂಡು ಅಂದ ರವೀಂದ್ರಣ್ಣ. ಹಾಯ್ ಒಂದೇರಿಗೆ ಈತ ಲೈನ್ಗೆ ಹಾಯ್ ಬನ್ನಿ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಒಂದದೇ ಸಪೋರ್ಟ್ ಮೆಸೇಜಾ ಹಾಯ್.
ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಇವರೆಲ್ಲಿ ಹೋದ್ರು ಡಾಲಿ ಅಣ್ಣ? ಕಂಡದ ಮಧ್ಯುಡ್ದಾದ ಮಲ್ಪುನ್ನು ಎರ್ನೇಜಿ ನಡ್ಪುನ ಅಂದಿಗೆ ಪುರ್ಸೋತಿತ್ತು ನಚ್ಚ ನೇಜಿ ನಡ್ನಿ ಸಂಪತ್ತಣ್ಣ ಒಣಸ್ ಮಲ್ತಾರೆ ಇರು ಸಪೋರ್ಟ್ ಅಂತ ರವೀಂದ್ರಣ್ಣ. ಕಿಚನ್ ಅಕ್ಕ ಊಟ ಅಂಡೇಕೇನೊಂದಿಲ್ಲ ಲೊಕೇಶನ್ ಆರಯ್ಯ ಕಡೆ ಕೆಲವು ಬಗೆ ಮಲ್ ತಿಂಡಿರು ಲೊಕೇಶನ್ನ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು. ಲೈಕ್ ಕೊರಿಯಪ್ಪ ನಂದು ಸಂಪತ್ತಣ್ಣ. ಥ್ಯಾಂಕ್ ಯು ಸಂಪತ್ತಣ್ಣ. ಪೂರ ಕಷ್ಟ ಈಗ ಪೂರಕ್ಲೆಲ್ಲ ಹಾಯ್ ಬನ್ನಿ. ಓ ಅಂಚಾನ ಒಂದೇ ವಾಕ್ಯದಲ್ಲಿ ಉತ್ತರ ನೀತು ಅಕ್ಕಂದು. ಹೌದದೇ ಉಂಡರಿಗೇನೊಂದಿಲ್ಲ ಎನ್ನ ಒಣಸಾಂಡು ಮಿಮ್ಮಿ ಕಜಿಪು ಅಂದ ಸಂಪತ್ತಣ್ಣ. ಮುದುಸಿಸು ಒಣಸಾಂಡ ಆ ಒಣಸಾಂಡಿಗೆ ಎಂಗೊಂದು ಕೋರಿ ಕಜಿಪು ಹೂವನ್ನೊಂದಿಲ್ಲ ರೋಹಿತ್. ಹಾಯ್ ರೋಹಿತ್ ಎಂಚೊಲ್ಲ ಬಲೆ ಒಣಸ್ ಮಲ್ತಾರ. ಸಪೋರ್ಟ್ ಅಂತ ರವೀಂದ್ರಣ್ಣ. ಒಂದು ಇಪ್ಪನಾಗ ಆಯ ಮರ್ಲೆ ಒಂದೊಂದು ಇಪ್ಪನಾಗ ಅಂದ. ಓಕೆ. ಒಂದು ಕೋಳಿಯಲ್ಲಿ ಎಷ್ಟು ಕಾಲು ಇರ್ತದೆ? ನಾನು ತಂದ ಕೋಳಿಯಲ್ಲಿ 3 ಕಾಲು ಇದೆ. ಎಂಚನೆಯ ಸಾಗರಣ್ಣ. ನನೊಂಜಿ ಕಾರು ಇತ್ತು ನಾಲ್ಕು 10. ರೋಹಿತ್ ಪ್ರೋ ಹಾಯ್ ಬನ್ನೊಂದುಲೆ ರವೀಂದ್ರಣ್ಣ. ರವಿ ಅಣ್ಣ ಅಂತ ನೀತು ಅಕ್ಕ. ರವೀಂದ್ರಣ್ಣ ತೆಲ್ತೊಂದುಲೆ. ಕೃಷ್ಣಣ್ಣ ಹಾಯ್ ಬನ್ನೊಂದುಲೆ ನೀತು ಅಕ್ಕ. ತೂಕ ಏತು ದಿನ ಜನ ಅಪ್ಪರು ದಾಲಿ ಅಣ್ಣ ತೂಲೆ ಇರಿ ನಾವೇ ಯಾನ್ ಈತ ಪಾತ್ರೊಂದಿಲ್ಲ ಇರ್ದು ಅದೇ ಇರು. ಸಾಗರಣ್ಣ ಹಾಯ್ ಅಂತ ನೀತು ಅಕ್ಕ. ಹಾಯ್ ಇಬ್ರು ಓಪನೊಂದಿಲ್ಲ ರೋಹಿತ್. ಅದು ಯಾವ ಜಾತಿ ಕೋಳಿ ಈ ಊರಿದ್ದಲ್ವ ಅಂತ ಸಂಪತ್ತಣ್ಣ. ಸೂಪರ್ ಅಂತ ಪೂಜಿಸಿ ನೀತಾ ಅಂತ ರೋಹಿತ್. ಲೋಕೇಶಣ್ಣ ಹಾಯ್ ಅಂತ ನೀತು ಅಕ್ಕ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಕುಡ್ಲ ಹಾಯ್ ಅಣ್ಣ ಅಂತ ನೀತು ಅಕ್ಕ. ಆರೇನು ತೂಲೆ ನೀತು ಅಕ್ಕ. ಯಾ ಮಲ್ಲ ಜನಗೆ ಆರ್ನ ವಿಡಿಯೋದು ಕಮೆಂಟ್ ಬರ್ದಿತ್ತು ಯಾನ್ ಮಲ್ಲ ಜನ ಬಂತು. ಹಾಯ್ ರೋಹಿತ್ ಅಣ್ಣ ಪನೊಂದುಲ್ಲೇರ್ ನೀತು ಅಕ್ಕ. ಪೂಜಾ ಹಾಯ್ ಸಬ್ ಮಾಡಿ ವಿಡಿಯೋ ಮೇರೆ ಶುರು ಮಾಡ್ತಿರ್ತದೆ ಮೇರೆ ಒಂಜೇ ಡೈಲಾಗ್ ನೈಸ್ ಅಂತ ಪೂಜೆ ಥ್ಯಾಂಕ್ ಯು. ಲೈಕ್ ಕೊಡದವರು ಪಟಪಟ ಅಂತ ಲೈಕ್ ಕೊಡಿ, ಹಾಗೆ ಪಟಪಟ ಅಂತ ಕಮೆಂಟ್ ಮಾಡಿ. ಕೃಷ್ಣಣ್ಣ ಬನ್ನಿ ಸಭೆಗೆ. ಈರ ಮಲ್ಲ ಜನನೇ ಗುದ್ವೆ ತುಳಿ ಡಾಲಿ ಅಣ್ಣ ಮಲ್ಲ ಜನ ಪಂಡ ಯಾನ್ ಈತ ಪಾತ್ರೊಂದಿಲ್ಲ ಇರಡ ನೀತ ಒಣಸ್ ಮಲ್ತಾರ ಹಾಕೇನೊಂದಿಲ್ಲ ರೋಹಿತ್. ರವಿ ಬ್ರೋ ಒಣಸ್ ಮಲ್ತಾರ ದಾದ ಸ್ಪೆಷಲ್ಗೆ ಏನೊಂದಿಲ್ಲ ರೋಹಿತ್ ಬ್ರೋ ಹಾಯ್ ಅಂತ ಪೂಜಿಸಿ. ಸೂಪರ್ ಅಂತ ಕೃಷ್ಣಣ್ಣ ಹೇಳ್ತಿದ್ದಾರೆ ಥ್ಯಾಂಕ್ ಯು. 6 ಎಂಕ್ಲನ ಒಟ್ಟಿಗೆ ಇರೆಗ್ಲ ಎಂಕ್ಲ ಸೇರ್ದು ಪನ್ಯ ಅರೆ ಯಾರೆಗುಂಡದ ಗುದ್ದೋಡರಿ ದಾದೆ ರೋಹಿತ್ ಮಂಡೆ ಕೈದೀತಾರೆ ಪನ್ನೆ ಪಟಪಟ. ಹೌದು ಪಟಪಟ ಅಂತ ಕಮೆಂಟ್ ಮಾಡಿ, ಪಟಪಟ ಅಂತ ಲೈಕ್ ಕೊಡಿ, ಪಟಪಟ ಅಂತ ನಿದ್ದೆ ಮಾಡಬೇಡಿ ಆಯಿತಾ, ಕಮೆಂಟ್ ಹಾಕಿ. ಒಣಸಾಂಡ ಇರ್ನ ಇನಿ ವೆಜ್ ಇರೆಗದಾದ ಸ್ಪೆಷಲ್ ಬ್ರೋ ಕೇನೊಂದಿಲ್ಲ ರವೀಂದ್ರಣ್ಣ. ಸಾಗರ್ ಬನ್ನೊಂದುಲ್ಲೆ ರೋಹಿತ್. ಪಟಪಟ ಗಾಡಿ ಪಟ ಎಕಡ್ ಲೈವ್ದ ಒಣಸು ಮಲ್ತು ತೂತು ಜರ ಪೋದು ತೂತು ಬೆಲೆ ಪನೊಂದುಲ್ಲೇರು ನೀತು ಎಡ್ಡಣ್ಣ ಅಂಚನೆ ಮೊನ್ನೆ ಬೇಗ ತಿರ್ತು ಬಲೆ ಯಾನ್ ತಿರ್ತೇವಲ್ಲೆ ಕೃಷ್ಣಣ್ಣ ಈರು ಓಲಾರ ಮರ ಇರ್ ನಮ್ಮಂಡೆ ಒಣಸು ಮಲ್ತದು ಮಲ್ತಾರ ದಾದ ಸ್ಪೆಷಲ್ ಸಾಗರ್ ಬ್ರೋಕೇನಂದುಲ್ಲೆ ರೋಹಿತ್. ಹಾಯ್ ಸ್ವಾತಿ ಅಕ್ಕ ಹಾಯ್ ಎಂಚಲ್ಲಾರ ದಾದಿನಿ ಗಮ್ಮತ್ತು ಗುಡ್ ಅಂತ ಪೂಜಿಸಿ ಥ್ಯಾಂಕ್ ಯು. ಕಮೆಂಟ್ ಅಂತ ರವೀಂದ್ರಣ್ಣ. ನಾನು ಮಾಡಿದೆ ಪಟಪಟ ಕಮೆಂಟ್. ಹೌದಾ ಸಾಗರಣ್ಣ ಥ್ಯಾಂಕ್ ಯು. ಮಡಿಕೇರಿ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಪೂಜಾ ಅವರಂತ ಸಾತ್ಯಕ್ಕ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ರೋಹಿತ್ ಅಂತ ಸಾಗರಣ್ಣ. ಹಾಯ್ ಸ್ವಾತಿ ಅಂತ ನೀತು. ಪೂಜಾ ಊಟ ಆಯ್ತಾ ಏನು ಸ್ಪೆಷಲ್ ಅಂತ ರೋಹಿತ್. ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಇರೆಗ ಮುರನೆ ನೇಮದ ಲೈವ್ ದಾನಿ ಏತ್ ಕಮೆಂಟ್ ಪಾಡಿ ರಿಪ್ಲೈ ಮಾಡ್ತಾರೆ. ಯಾನ್ ಏರ್ನಲ್ಲ ಕಮೆಂಟ್ ಓದುಜ್ಜಿ ಯಾನ್ ಮ್ಯೂಟ್ ಅತ್ತ ಅವು ಓದರ ಆಪು ಜೊತೆ ಅದೇ ಅಣ್ಣ ಇರಾಗ ಅರ್ಥ ಆಪು ನಿಂದು ಎನ್ನಿಯೇ. ಹಾಯ್ ನೀತ ಸಿಸ್ ಅಂತ ಸ್ವಾತಿ ಅಕ್ಕ. ಹಾಯ್ ಸ್ವಾತಿ ಸಿಸ್ಟರ್ ಅಂತ ಪೂಜೆ ಸಿಸ್. ಒಂದು 7 ಸಾಗರ್ ಗುರ್ತ ಇಜ್ಜಿ ಎಂಕ ಪನ್ನೊಂದಿಲ್ಲ ನೀತೋಟ. ಕುರೆ ಕಟ್ಬೇಡಿ ಮಾರ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ರು ರವೀಂದ್ರಣ್ಣ. ಹಾಯ್ ರೋಹಿತ್ ಅಂತ ಸ್ವಾತಿ ಅಕ್ಕ.
ಸಪೋರ್ಟ್ ಅಂತ ರವೀಂದ್ರಣ್ಣ. ಸಾಗರ್ ಬ್ರೋ ವಣಸ್ ಮಲ್ತಾರ ಹೌದಾದಿ ಬಾಂಬ್ ಬೋರ್ಡಾಗ ಏನಂದ್ರೆ ರೋಹಿತ್ ಸೂಪರ್ ಅಂತ ರವೀಂದ್ರಣ್ಣ. ಅನುಷಾ ಹಾಯ್, ಹೇಗಿದ್ದೀರಾ? ಲೈಕ್ ಡನ್, ಥ್ಯಾಂಕ್ ಯು. ಊಟ ಮಾಡಿದ್ರಾ? ದೋಸೆ ಸ್ಪೆಷಲ್ ಅದೇ ಪೂಜೆ ಸಿಸ್ ಕೂ ಅನು ಅಂತ ಹೇಳ್ತಿದ್ದಾರೆ ರೋಹಿತ್. ಸೂಪರ್ ಅಂತ ರವೀಂದ್ರಣ್ಣ. ಬನ್ನಿ ಜನರ ಬನ್ನಿ ಅಂತ ರವೀಂದ್ರಣ್ಣ. ಹೌದಾ ಪೂಜೆ, ಓಕೆ ಅಂತ ಹೇಳ್ತಿದ್ದಾರೆ. ನಾನು ಕೋಳಿ ತುಂಡು ಮಾಡ್ತಾ ಇದ್ದೇನೆ ರೋಹಿತ್. ಯಾವಾಗಕ್ಕೆ? ಸಂಜೆಗ? ಸಾಗರಣ್ಣ ಉಂದಿ ರವಿ ಗುರ್ತ ಇಜ್ಜೆಂಕು ಒಂದೊಂದು ಪೇರು ನೀತ ರೋಹಿತ್ ಹೀ ಅಂತ ಹೇಳ್ತಿದ್ದಾರೆ ಅನುಷ್. ಸೂಪರ್ ಅಂತ ರೋಹಿತ್ ಅವರು. ನೀತು ಎನ್ನ ಗೂಬೆ ಮೆಗ್ದಿ ಬಂದೊಂದು ಲೇಟ್ ಸಾಗರಣ್ಣ. ಏರ್ ಮಲ್ಲ ಜನನೇ ನನ್ನ ಡಾಲಿ ಅಣ್ಣ ತೂಲೇರಿನ ಊಟ ನಿದ್ದೆ ಇಲ್ಲ ಆಯಿತು ಅಂತ ಸಿಸ್ ಅಂತ ಹೇಳ್ತಿದ್ದಾರೆ ಅನುಷ್ ಅವರು. ಊಟ ಆಯ್ತಾ, ಏನು ಸ್ಪೆಷಲ್ ಅಂತ ರೋಹಿತ್ ಅವರು. ಕಿಚನ್ ಪಾಯಸದಿಂದ ಆತು ಜಿಪ್ಪೊಡು ಅಂದ. ಒರಿದಿನ ಖಾಲಿ ಮಲ್ಕೊಡತ್ತ ಸಾಗರ್ ತಮ್ಮು ಅಂತ ಅನುಷ. ಕಮೆಂಟ್ ಅಂತ ಪೂಜೆ ಸಿಸ್. ಒಂದು ರೋಹಿತ್ ಏರು ಗುರ್ತಿತ್ತು ಎನ್ನ ಗುರ್ತುಂಡೆ ನೀತು ಅಕ್ಕ. ರೋಹಿತ್ ಅನ್ನ ಸಾಂಬಾರ್ ಚಟ್ನಿ ಅದೇ ಅಂತ ಮರ ಸಾಂಬಾರ್ ಚಟ್ನಿ. ಅರೆಗ್ ಮಧ್ಯಾಹ್ನದ ತಿನ್ನೆ ಜಾಸ್ತಿ ಅನುಷ್ ಅವ್ರನ್ನ ಆಗ್ತಾ ಇದ್ದಾರೆ. ಮತ್ತೆ ಎಂತದು ಸಾಂಬಾರ್ ಚಟ್ನಿ ಮುದ್ದು ಏರು ಗುರ್ತೇಜು ಓ ನೀತು ಅಕ್ಕ. ಸಪೋರ್ಟ್ ಅಂತ ರವೀಂದ್ರಣ್ಣ. ಅನುಷ ಅವ್ರದ್ದು ಚಾನಲ್ ಉಂಟಾ? ಸಂಜೆಗೆ ನೀತ ಬರ್ಪಲ್ಗೆ ಒಣಸ್ಗೆ ಅಲೆಗೆ ಮೀಸಲ್ದು ಇದು ಬೊಕ್ಕೈ ಅಂತೀನಿ ಪಿನ್ಪನಂದ್ಲೆ ಸಾಗರಣ್ಣ. ಸರಿ ಇತ್ತದಾದ ಮಾರ ಪಾಯಸ ಮಿನಿ ತಿನ್ನೆ ಮಿನಿ ಜಾಸ್ತಿ ಅಣ್ಣ ಯಾಂದಾದ ಕುಲೇನಾಗೇನಂತ. ಸ್ವಾತಿ ಸಿಸ್ ಪೋಯರ ಓಲ್ ಪೋಯರಾರು ಸ್ವಾತಿ ಅಕ್ಕ ದೂರ ಪೋಯರು ಬಲೆ ಚಾನಲ್ ಉಂಡ ಅಂದ ಓಲ್ ಯಾರು ಏರ ಅನುಷ ಅವೇ ಅನುಷ ಸಿಸ್ಸಿರು ಬ್ಲೂ ಕೊರಿಯವೇ. ಸಾಂಬಾರು ಮಾಡ್ತಿದ್ದೆ, ಮಾವಿನಕಾಯಿ ಚಟ್ನಿ ಮಾಡಿದ್ದೆ. ಓ ಹಂಗೆ ವಿಷಯ. ಅದನ್ನು ನೀವು ಕರೆಕ್ಟಾಗಿ ಹೇಳಿದರೆ ನನಗೂ ಅರ್ಥ ಆಗ್ತಿತ್ತು. ನೀತ ಎನ್ನ ಗುರ್ತ ಇಜ್ಜ ಲೈವ್ ಸಪೋರ್ಟ್ ಮಲ್ಪುನಾಗ ಗುರ್ತು ಉಂಡ ತಾಪನೊಂದುಲ್ಲೇರು ಹೋಯ್ತು. ಒಂದು ಏರು ಕೋರಿ ರವಿ ಚಾನಲ್ ಇದೆ ಬ್ಲೂ ಕೊಟ್ಟೆ ಆಯ್ತಾ ಅನು ಹೇಳಿ ಅಂತ ಹೇಳ್ತಿದ್ದಾರೆ ನೀತು ರೋಹಿತ್. ಅವರು ನಗ್ತಾ ಇದ್ದಾರೆ, ನೀತು ಅಕ್ಕ ನಗ್ತಾ ಇದ್ದಾರೆ. ನಗಿ ಆಯ್ತಾ. ಇವರೆಲ್ಲಿ ಹೋದ್ರು? ಕೃಷ್ಣಣ್ಣ ರೋಹಿತ್ ಕೇಳಿ ಅಂತ ಹೇಳ್ತಿದ್ದಾರೆ ಅವರು. ಕೃಷ್ಣ ಅಣ್ಣ ಮತ್ತು ಡಾಲಿ ಅಣ್ಣ ಎಲ್ಲಿ ಹೋದ್ರು? ಬನ್ನಿ ಡಾಲಿ ಅಣ್ಣ, ನೀವು ಹೀಗೆ ಮಾಡೋದು? ಇದೆಲ್ಲ ಮೋಸ ಆಯ್ತಾ? ಅಂತ ರೋಹಿತ್ ಅವರು. ಅದೊಂದು ಸಾಂಗ್ ಅಂತಲ್ಲ, ಕೃಷ್ಣ ನೀ ಬೇಗನೆ ಬಾ. ಅರ್ಥ ಎರಡೆನ್ನ ಮಂಡೇ ಬಾಡುವೆ. ನೀವು ಮಾವಿನಕಾಯಿ ಚಟ್ನಿ ಮಾಡಿದರೆ ನಾನು ಮಾವಿನ ಹಣ್ಣು ಪಾಯಿಸಿದ್ದೀನಿ. ಓ ಸಾಗರಣ್ಣ ಹೌದಾ? ಸತ್ಯ ಬನ್ಪೆ ಬಿರೈನಿ ನೆರಡೆ ತಿನ್ಪೆ ನಾನು ಬನ್ನೋದಿಲ್ಲ ನೀತು ಅಕ್ಕ. ಸಿಸ್ಸು ವಯಸ್ಸಾಯಿತು ಅದಕ್ಕೆ ಸೇರಲ್ಲ, ಅದಕ್ಕೆ ಚಟ್ನಿ ಮಾಡಿದ್ದು. ಓ ಹೌದಾ, ಒಳ್ಳೆ ವಿಷಯ. ನೀತು ಅಕ್ಕ ನಗ್ತಾ ಇದ್ದಾರೆ ಏರ್ಕೇನಂತಲ್ಲಿ ಯಾನ್ ಪನ್ನೊಂದಿಲ್ಲ ನೀತು ಅಕ್ಕ. ಕಮೆಂಟ್ ಮಾಡಿ ಜನರೇ, ಎಲ್ಲಿ ಹೋದ್ರಿ? ಸಾಗರ್ ಅಂತ ನಗ್ತಿದ್ದಾರೆ ಅನು ಅಕ್ಕ. ರವೀಂದ್ರಣ್ಣ ನಗ್ತಿದ್ದಾರೆ. ಏನು ಕಲಿಬೇಕು? ನೀವು ಅಡುಗೆ ಕಲಿಯಿರಿ ರೋಹಿತ್ ಆಯ್ತಾ? ಅಡುಗೆ ಮೊದಲು ಕಲಿಯಿರಿ. ಚಂದ್ರು ಅವರು ಸಿಸ್ಟರ್ ಎಂಚೊಲ್ಲರ್ಗೆ ಏನೋದಿಲ್ಲರು ಯಾನ್ ಸೌಖ್ಯ ಇರು ಎಂಚೊಲ್ಲರು ಒಣಸ್ಮಿನಿ ಮಲ್ತಾರ ಕೋಡೆ ನೆರಡು ತಿಂದು ಇನಿ ರಾಜ ಇನಿ ಪನೊಂದುಲ್ಲೇರು ನೀ ತೊಕ್ಕ ನೆರಡತ್ತ ರಡ್ಡು ಬುಡೋಡು ಬಂಪುನಾ ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು ಪೂಜೆ ಸಿಸ್. ತಾದ ಮುದ್ದು ಅಕ್ಕ ಪದ್ಯ ಜೋರು ಇರ್ ತುಯ್ಯಾರಾ
ತುಯ್ಯರತೆ ಕಮೆಂಟ್ ಮಾಡ್ಲೆ ಬೊಕ್ಕ ತೂಪೇರ್ನ ಚಾನಲ್ ಬರ್ತದವೆ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ನೀತ ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ರು ರೋಹಿತ್ ಅವರು. ಕಮೆಂಟ್ ಥ್ಯಾಂಕ್ ಯು ರೋಹಿತ್ ಕೇಳಿ ಕೇಳಿ ಅಂತ ಹೇಳ್ತಿದ್ದಾರೆ ಅನು ಅವರು. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಒಂದು ನಿಮಿಷ. ಎಲ್ಲಿ ನಿಲ್ಲಿಸಿದೆ ನಾನು? ಓ ದೇವರೇನೆ. ದಾದ ಕೋರಿ ರವಿ ಪನೊಂದುಲು ಎರ್ನೀತು ಅಕ್ಕ ಹನ್ನೊಂದು ಲೈಕ್ ಡನ್ ಅಂತ ರೋಹಿತ್ ಅವರು ಲೇಟಾಗಿ ಲೈಕ್ ಕೊಡ್ತಾರೆ. ಕೋರಿ ರವಿ ಏರ್ಗೆ ಏನೊಂದುಲ್ಲೆ ರವೀಂದ್ರಣ್ಣ. ರೋಹಿತ್ ಊಟ ಅಂತ ಅನು ಅವರು ಅಲ್ಲ ಫೋನ್ ಬರ್ತನು ಪನೊಂದುಲ್ಲೇರು ಅಂದನೀತು ಅಕ್ಕ. ಲೈಕ್ ಡನ್ ಬಾಯ್ ಸ್ಲೀಪ್ ವೆಲ್. ಹೌದಾ, ಓಕೆ ಚಂದ್ರು ಅವರೇ ಬೊಕ್ಕ ಏರು ಪನೊಂದುಲ್ಲೇರು ನೀತು ಅಕ್ಕ. ಯಾನ್ ಅತ್ತು ಪನೊಂದುಲ್ಲೇರು ನೀತು ಅಕ್ಕ. ಕೋರಿದಾಯಿ ಪನೊಂದುಲ್ಲೇರು ರವೀಂದ್ರಣ್ಣ. ನನ್ನ ಲೈವ್ಗೆ ಬನ್ನಿ ಅನು ಈವ್ನಿಂಗ್ 7:30 ಅಂತ ಹೇಳ್ತಿದ್ದಾರೆ ರೋಹಿತ್ ಅವರು. ಕೋರಿ ರವಿ ಅಂತ ನೀತು ಅಕ್ಕ. ಪೊಕ್ಕಡೆ ಪನೊಂದುಲ್ಲೇರು ನೀತು ಅಕ್ಕ. ಕಾಲೆ ರವಿ ಕೋರಿ ಇಜ್ಜಿ ಪನೊಂದುಲ್ಲೇರು ರವೀಂದ್ರಣ್ಣ ನಗ್ತಾ ಇದ್ದಾರೆ. ಓಕೆ ಬಂದು ಹೋಗ್ತೇ ರೋಹಿತ್ ಅಂತ ಅನು ಅವರು. ಏರಿಯ ಒಂದು ದಾಲ ಪ್ರಸದಣ್ಣ ಹಾಯ್ ಎಂಚಲ್ಲರ್ ವಣಸ್ ಮಲ್ತಾರ. ಕೋರಿ ರವಿ ಉಂಡು ಪನೊಂದುಲ್ಲೇರು ನೀತು ಅಕ್ಕ. ನೀತ ಯಾನ MP ಓಕೆನ ಪನೊಂದುಲ್ಲೇರು ರೋಹಿತ್ ನೀತ ಅಕ್ಕ ಅಂತ ಕೃಷ್ಣಣ್ಣ. ಮುದ್ದು ಸಿಸ್ ನಗೋದು ಹೇಗೆ ಸಿಸ್? ನಗೋದು ಬಾಯಿಯಲ್ಲಿ ಪೂಜೆ ಸಿಸ್. ರವೀಂದ್ರಣ್ಣ ನಗ್ತಿದ್ದಾರೆ, ಅನು ಅವ್ರು ನಗ್ತಾ ಇದ್ದಾರೆ. ಮುದ್ದಿಗೆ ಗುದ್ದು ಅಂತ ಪ್ರಸಾದಣ್ಣ. ಥ್ಯಾಂಕ್ ಯು ಪ್ರಸಾದಣ್ಣ. ಫೋನ್ ಬತ್ತಿನತ್ತು ನೀತು ಕಾಲ್ ಬತ್ತಿನ ಫೋನ್ ಅನ್ನ ಕೈ ಇಟ್ಟುಂಡು ಒಂದು ಪೇರು ಸಾಗರಣ್ಣ. ಓ ಇರು MP ರೋಹಿತ್ ಕೆನೊಂದು ನೀತು ಅಕ್ಕ. ಮುದ್ದು ಸಿಸ್ ಎಲ್ಲಿ ಹೋದ್ರು? ಇದ್ದೇನೆ ಅನು ಅವರೇ. ಸೂಪರ್ ಅಂತ ರವೀಂದ್ರಣ್ಣ. ಗುಡ್ ಅಂತ ರವೀಂದ್ರಣ್ಣ. ಲೈಕ್ ಡನ್ ಅಂತ ಜಸ್ಟ್ ಬ್ರದರ್ ಬಂದರು. ಹಾಯ್ ಜಸ್ಟ್ ಬ್ರದರ್ ಹೇಗಿದ್ದೀರಾ? ಅಂದನೀತ ಓಕೆ ಪನೊಂದುಲ್ಲೆ ರೋಹಿತ್ MP ರೋಹಿತ್ ಪನೊಂದುಲ್ಲೆ ನೀತಕ್ಕ. ಜಸ್ಟ್ ಬ್ರೋ ಹಾಯ್ ಅಂತ ರಣ್ಣ. ಅನು ಸ್ಕಿಪ್ಪಾ? ಯಾವ ಮೆಸೇಜ್ ಸ್ಕಿಪ್ಪು? ಎಲ್ಲಿ ಸ್ಕಿಪ್ಪು? ಫೋನ್ ಬತ್ತಿನತ್ತು ನೀತು ಕಾಲ್ ಬತ್ತೀನಿ ಫೋನ್ ಆಲ್ನ ಕೈಟುಂಡು ಬನ್ನಿ ಅವತ್ತೆ ಓದಿಯೇ. ಅನು ಆಯಿತು ಊಟ ಓಕೆ ಪನೊಂದುಲ್ಲೇರು ರೋಹಿತ್. ಮುದ್ದು ಸಿಸ್ ಬಂತೆಲ್ಲ ನಗ್ತಾ ಇದ್ದಾರೆ ಅನು ಅವರು. MD ಬಂದರು. ಹಾಯ್ ಮನು ಅನು ಅಂತ ಹೇಳ್ತಿದ್ದಾರೆ ರೋಹಿತ್ ಅವರು. ಎಂಕಲ್ ಬೈದು ಆತು ತೆಲಿಪುನು ಪನೊಂದುಲ್ಲೇರು ನೀತು ಅಕ್ಕ. ಅನು ಅಂತ ರೋಹಿತ್ ಅವರು ನಗ್ತಾ ಇದ್ದಾರೆ. ರೋಹಿತ್ ಅಂತ ಅನು ಅವರು. MPI ಅಂತ ನೀತು ಅಕ್ಕ. ಮಾವ ಬಂದ್ರು ಅಂತ ಹೇಳ್ತಿದ್ದಾರೆ. ಓ ಮಾವ ಬಂದದ್ದಲ್ವಾ ಮನು? ಓಕೆ ಮನು ಮಾವ ಬಂದರು ನೋಡಿ ಇಲ್ಲಿ. ನೀತು MP ಅಂತ ಹೇಳ್ತಿದ್ದಾರೆ ರೋಹಿತ್. ಕೋರಿ ರವಿ ಒಡೆಪೋಯರು ಪನೊಂದುಲ್ಲೇರು ನೀತು ಅಕ್ಕ. MD ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಅನು ಅವ್ರು ನಗ್ತಾ ಇದ್ದಾರೆ. ಅನು ಹೌ ಆರ್ ಯು ಅಂತ ರೋಹಿತ್ ಅವರು. ಕೋರಿ ರವಿ ಉಲ್ಲೇರು ಪನೊಂದುಲ್ಲೇರು ರವೀಂದ್ರಣ್ಣ. ಮಾವ ಮನು ಅವರು ನಗ್ತಾ ಇದ್ದಾರೆ. ಜಸ್ಟ್ ಬ್ರೋ ಓಕೆ ಅಂತ ಹೇಳ್ತಿದ್ದಾರೆ ರೋಹಿತ್ ಅವರು. ಬಂದರು ಮಾವ ಬಂದರು. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮನು ಅವರು. ನನಗೆ ತುಳು ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರಲ್ವಾ? ಹೌದಾ,
ಅದಕ್ಕೆ ನಾನು ಈಗ ನಿಮ್ಮ ಹತ್ರ ಕನ್ನಡದಲ್ಲಿ ಮಾತಾಡ್ದೆ ಆಯ್ತಾ. ನೀತಕ್ಕ ಏರಿಯೇಪ ಎಂ ಪಿ ಐನ್ಕೇಂದ್ರದಲ್ಲಿ ಕೃಷ್ಣಣ್ಣ ಮಾವ, ಹೌದು ಮನು ಮಾವ. ಕೃಷ್ಣಣ್ಣ ನಗ್ತಾ ಇದ್ದಾರೆ. ಮಾವ ಹೇಗಿದ್ದೀರಾ, ಏನು ತಂದ್ರಿ, ಕೋರಿ ತಂದ್ರ ಅಂತ ಕೇಳ್ತಿದ್ದಾರೆ ನೀತು ಅಕ್ಕ. ಸಪೋರ್ಟ್ ಅಂತ ರವೀಂದ್ರಣ್ಣ. ಕೃಷ್ಣ ಬ್ರೋ ಹಾಯ್ ಅಂತ ರೋಹಿತ್ ಅವರು. ಇವರೆಲ್ಲಿ ಹೋದ್ರು ಸಾಗರಣ್ಣ. ರೋಹಿತ್ ಐ ಆಮ್ ಫೈನ್ ಯು ರೋಹಿತ್ ಅಂತ ಅನು ಅವರು. ಯಾನತ್ತು ರೋಹಿತ್ ಎಂ ಪಿ ಐ ಪನ್ನೊಂದು ನೀತು ಅಕ್ಕ. ಅನು ಅವ್ರು ನಗ್ತಾ ಇದ್ದಾರೆ. ಹೈಡಲ್ಲಿದ್ದವರು ಬೇಗ ಕಮೆಂಟ್ ಹಾಕಿ ಲೈಕ್ ಕೊಡಿ ಅಂತ. ಇದು ಮನು ಮಾವ ಅವರು ಕೋಳಿ ತಂದರು ನೋಡಿ ನೀತು ಅಕ್ಕ. ಕೋಳಿ ತಂದರು, ಇವು ತಿನ್ನೋದೊಂದೇ ಬಾಕಿ. ನೀತು ಎಂ ಪಿ ಮಂಡೆ. ಅಯ್ಯೋ ಸಾಗರಣ್ಣ ಕಮೆಂಟ್ ಅಂತ ಹೇಳ್ತಿದ್ದಾರೆ. ಪೂಜೆ ಸಿಸ್ ಹಾಯ್ ರೋಹಿತ್ ಬ್ರದರ್ ಅಂತ ಕೃಷ್ಣಣ್ಣ ಹೇಳ್ತಿದ್ದಾರೆ. ನಾನು ಸ್ವಲ್ಪ ಬೇಜಾರು. ಯಾಕೆ ರೋಹಿತ್ ಅವರು? ಸಾಗರ್ ಕೋಳಿ ಕಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ನೀತು ಅಕ್ಕ. ಸಾಗರ್ ತಮ್ಮ ಅಂತ ಅನು ಅವರು. ಸಾಗರ್ ಅಂತ ಹೇಳಿ ನಗ್ತಾ ಇದ್ದಾರೆ ರೋಹಿತ್. ಸಾಗರಣ್ಣ ಅಂತ ಕೃಷ್ಣಣ್ಣ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಅನು ಅವರೇ ಹಾಯ್ ಅಂತ ಹೇಳ್ತಿದ್ದಾರೆ ಮನು ಅವರು. ಓ ದೇವ್ರೆ ಅನುಷಕ್ಕ ಅನಿಸ್ತಾರೆ ಸಾಗರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ರವೀಂದ್ರಣ್ಣ. ರೋಹಿತ್ ಎಂತ ಆಯ್ತು ಅಂತ ಅನು ಅವರು ಹೇಳ್ತಾ ಇದ್ದಾರೆ. ಸಪೋರ್ಟ್ ಅಂತ ರವೀಂದ್ರಣ್ಣ. ಈಗ ನಾನು ಎಂ ಪಿ ಓಕೆ ಪನ್ನೊಂದು ರೋಹಿತ್. ರವೀಂದ್ರಣ್ಣ ಸೂಪರ್ ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಸಪೋರ್ಟ್ ಅಂತ ಮನು ಅವರು. ಯಾನತ್ತು ರೋಹಿತ್ ಎಂ ಪಿ ಪನ್ನೊಂದು ನೀತು ಅಕ್ಕ. ಇಂಚಿನೇ ಮುಗ್ಗಿನ ನ್ಯೂಸ್ ಓದೋದು ಇಜ್ಜಿ ನ್ಯೂಸ್ ಉಂಡವೆ ಎಂಡಾನಮಟ ಓದ. ಲೈಕ್ ಥ್ಯಾಂಕ್ ಯು. ಅನು ಅವ್ರು ನಗ್ತಾ ಇದ್ದಾರೆ. ಯಾನಿನಿ ಕೋರಿ ಮೀನು ತಿನ್ಪುಜಿ ವೆಜ್. ನೀತು ಅಕ್ಕ ವೆಜ್ಜಿಗೆ ತುಳಿ. ಅನು ಬೇಜಾರು. ಯಾಕೆ ರೋಹಿತ್ ಬೇಜಾರು? ಮನು ಅವರು. ಮತ್ತೆಂತ ಹೇಳೋದು? ಮನು ಮಾವ ಅವರು. ಮನು ಮಾವ ಅಲ್ವಾ? ನ್ಯೂಸ್ ಮುದ್ದು ಸಿಸ್. ಹೌದು ಮಾರೆ, ಇನ್ನು ಅದಕ್ಕೆ ಸೇರಬೇಕು ನ್ಯೂಸ್ ರಿಪೋರ್ಟರ್ ಆಗಿ. ಅನು ಅವರೇ. ರೋಹಿತ್ ಅವರು ನಗ್ತಾ ಇದ್ದಾರೆ ಅನು ಅಂತೇಳಿ. ಮಾವ, ಹೌದು ಮಾವ. ಇನಿ ಕೋರಿದ ಮೀನದ ಜೀವ ಒರಿಂಡು ಪನೊಂದಿಲ್ಲ ನೀತು ಅಕ್ಕ. ಅಂದಿ ಪಾಪ ಇನ್ನು ಒಂಜಿ ಬದುಕು ಬಡ ಜೀವ. ಅನುಷಕ್ಕನಿಗೆ ಇನ್ನೊಂದು ಬ್ಲೂ ಹೇಗೆ ಕೊಡೋದು? ಇನ್ನೊಂದು ಬ್ಲೂ ಕೃಷ್ಣ ಬ್ರೋ ಚಾಪರಿಯಾರ ಅಲ್ಲೇ ರೋಹಿತ್ಗೆ ಏನೊಂದಿಲ್ಲೇರು. ಮುದ್ದು ಸಿಸ್ ರೋಹಿತ್ಗೆ ಕೋಳಿ ಕೊಡಿ. ಕೋಳಿಯಾ? ಈಗ ಇವರು ತರ್ತಾರೆ. ಎಲ್ಲಿ ಹೋದ್ರು? ಮನು ಅವರು. ಮನು ಅವರೇ ಒಂದು ಕೋಳಿ ತಂದು ಕೊಡಿ. ಸೂಪರ್ ಅಂತಾರ ಇಂದ್ರಣ್ಣ. ಸಾಗರ್ ಬ್ರೋ ಒಣಸ್ ಮಾಡ್ತಾರ ದಾದಿ ಸ್ಪೆಷಲ್ ಅಲ್ಲೇ. ನೀತು ಅಕ್ಕ ನಗ್ತಾ ಇದ್ದಾರೆ. ಕಮೆಂಟ್ ಸ್ಕಿಪ್ಪು. ಯಾವುದು ಸ್ಕಿಪ್ಪು? ಸ್ಕಿಪ್ಪಾ ಎಲ್ಲಿ ಮಾರ ನಿಮ್ಮದು? ಲೈಕ್ ಆಮೇಲೆ ಇಲ್ಲಿ ಉಂಟು ಸಾಗರ್ ಅಂತ ಅನು ಅವರು. ಬಾಯ್ ಅವ. ಓಕೆ ಮನು ಬಾಯ್. 6 ಒಣಸು ಮಲ್ಪುಜರ್ ರೋಹಿತ್ ಬನ್ನೊಂದಿಲ್ಲ ನೀತು ಅಕ್ಕ. ಚಾತ್ ರೋಹಿತ್ ಬ್ರದರ್. ಬನ್ನಿ ಜನರೇ ಬನ್ನಿ. ನಾನು ವೆಜ್ ಅಂತ ಅನು. ಯಾಕೆ ಅನು ಕೋಳಿ ಹೇಳಿ ಅಂತ ರೋಹಿತ್. ಸಪೋರ್ಟ್ ಥ್ಯಾಂಕ್ ಯು. ರೋಹಿತ್ ತಿನ್ನೋಕ್ಕೆ. ರೋಹಿತ್ಗೆ ತಿನ್ನೋಕ್ಕ ಅವರಿಗೆ ಕೋಳಿ ಕೊಡುವ. 1 kg ಕೋಳಿ ಪಾರ್ಸಲ್ ಯಾರಾದ್ರು. ಸೂಪರ್. ನೀತ ಯಾನ್ ಮಲ್ಪುಷ ಓಕೆ ಪನ್ನೊಂದಿಲ್ಲ ರೋಹಿತ್. ಸೂಪರ್ ಥ್ಯಾಂಕ್ ಯು. ನಾನು ಕೋಳಿ ಏನು ತಿನ್ನಲ್ಲ. ಹೌದಾ, ಒಳ್ಳೆಯ ವಿಷಯ. ಕೋಳಿ ಸೂಪರ್ ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ನೀತಕ್ಕ ಮತ್ತು ಕೃಷ್ಣಣ್ಣ ಎಲ್ಲರೂ ಒಂದೇ ಮಾತುಗಳನ್ನು ಹೇಳ್ತಾ ಇದ್ದಾರೆ ನೋಡಿ.
ಕೋಳಿ ಮಾಡಿ ಕೊಡ್ತೀರಾ ಅಂತ ರೋಹಿತ್. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಓಹೋ ಕೋರಿ ರವಿ ಅಂತ ನೀತು ಅಕ್ಕ. ಸಪೋರ್ಟು ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಅನು ಅವರು ಎಂತಾಯಿತು ಓ ಸಾಗರ್ ಅಂತ ನೀತು ಅಕ್ಕ. ಗುಡ್ ಅಂತ ರವೀಂದ್ರಣ್ಣ. ಅನು ಶಾರ್ಟಲ್ಲಿ ಪುಚ್ಚ ಉಂಡು ಮಾರ. ಹೌದಾ, ಪುಚ್ಚ ಅಂದರೆ ಬೆಕ್ಕಲ್ವಾ ಮನು. ನೈಸ್ ಥ್ಯಾಂಕ್ ಯು ರವೀಂದ್ರಣ್ಣ. ಅನುಷಕ್ಕ ಇರುವಾಗ ಕೋಳಿ ಮೀನು ಸುದ್ದಿ ಹೇಳ್ಬೇಡಿ, ಅವರು ಭಟ್ರು. ಹೌದಾ, ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಂತ ರೋಹಿತ್ ಅವರೇ ತಲೆ ಮೇಲೆ ಕೈ ಹೊತ್ಕೊಂಡದ್ದು. ಹೈಡ್ನಲ್ಲಿ ಇರ್ಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. MD ಅಂತ ನಗ್ತಿದ್ದಾರೆ. ಸಪೋರ್ಟು ಥ್ಯಾಂಕ್ ಯು. ಪೋಯಿನ್ ದಾದೇವಿ ನೀತು ಅಕ್ಕ. ಗುಡ್ ಲೈಕ್ ಕೊಡಿ ಕಮೆಂಟ್ ಮಾಡಿ ರವೀಂದ್ರಣ್ಣ. ಬೆಕ್ಕು ಮನೆದ್ದು ಅಂತ ಅನು ಅವರು. ಸಾಗರ್ ಮಲ್ಲ MP ಅಂದ ಎಡ್ಡ ವಿಷಯ. ಅನು ನಾನು ಫುಲ್ಲು ವೆಜ್ ಓಕೆ ಅಂತ ರೋಹಿತ್. ಸಪೋರ್ಟು ಥ್ಯಾಂಕ್ ಯು. ಯಾರೆಲ್ಲಿದ್ದೀರಾ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಹೈಡಲ್ಲಿ ಇರಬೇಡಿ, ಬೇಗ ಬಂದು ಮಾತಾಡಿ. ಅನು ಅಕ್ಕ ಸಬ್ ಡನ್ ನೋಡಿ. ಅನು ಅವರೇ ಸಬ್ ಮಾಡಿದಾರಂತೆ, ಅವರಿಗೆ ರಿಟರ್ನ್ ಮಾಡಿ ಆಯಿತಾ. ರೋಹಿತ್ ಹೌದಾ ಅಂತ ಹೇಳ್ತಿದ್ದಾರೆ. ಅನು ಮುದ್ದು ಕ್ಯಾಟ್ ಅಂತೆ. ನಾನು ಕ್ಯಾಟ್ ಅಲ್ಲ ಮಾರ, ನಾನು ಮನುಷ್ಯರು. ಎನ್ನ ಕೋರಿದ ಅಂಗಡಿಜ್ಜಿ ಯಾರನ್ನ ಕೋರಿದ ಅಂಗಡಿಜ್ಜಿ ಯಾರನ್ನ ರಿಕ್ಷಾ ಉಂಡು ಬಾಡಿಗೆ ಎತ್ತನೆ ಪಲ್ಲೆ ದೂರಲ್ಲ ಪೋರೆತ್ತನೆ. ಬಾಡಿಗೆ ಇದ್ರೆ ಹೇಳಿ ಆಯ್ತಾ ರವೀಂದ್ರಣ್ಣನಿಗೆ, ಅವ್ರು ಎಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಕೃಷ್ಣ ತಮ್ಮು ಥ್ಯಾಂಕ್ ಯು, ನಾಳೆ ಮಾಡ್ತೇನೆ ಓಕೆ ಅಂತ ಹೇಳ್ತಿದ್ದಾರೆ. ಅನು ಬಾಡಿಗೆಗೆ ಬೇಕಾದರೆ ರವೀಂದ್ರಣ್ಣನನ್ನು ಸಂಪರ್ಕಿಸಿ. ಹೌದಾನು ಓಕೆ. ನೀವು ಕೋಳಿ ತಿನ್ನಾರ ನೀತು ಮಲ್ಲ MP ಮಲ್ಲ ಸಾಗರಣ್ಣ. ಕೋರಿ ರವಿ ಉಂಡು ರವಿ ಅಣ್ಣ ಎಂಕಲೇ ಇಲ್ಲದಲ್ಪ ಉಲ್ಲೇರು ಪನೊಂದುಲ್ಲೇರು ನೀತು ಅಕ್ಕ. ಸಪೋರ್ಟ್ ಥ್ಯಾಂಕ್ ಯು. ಓಕೆ ಅನು ಅಕ್ಕ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಗೋಂಟು ಅಲ್ಲೇ ನೀತು ಅಕ್ಕ ಗೋಂಟು ಸಾಗರ ಪನೊಂದುಲ್ಲೇರು ರೋಹಿತ್ ಅಂತ ಅನು ನಗ್ತಾ ಇದ್ದಾರೆ. ಕೃಷ್ಣಣ್ಣ ಚಾಪರಿಯರಾಗಿ ಅನ್ನೊಂದುಲ್ಲ ಇರ್ತಲೆ ರೋಹಿತ್. ಯಾನ್ ರಿಕ್ಷಾ ರವಿ ಅಂದ ಅತಿರಥ ಮಹಾರಥ ಸಾರಥಿ ಅಲ್ವಾ. ಅನು ಅವರು ಬಿದ್ದು ನಗ್ತಾ ಇದ್ದಾರೆ. ಅನು ಏನು ಸ್ಮೈಲ್ ಹಿಡಿ ಅಂತ ರೋಹಿತ್. ಗೋಂಟು ಸಾಗರ್ ಓವಿ ಗೋಂಟು ತಾರಾಯ್ದು ತಾರಾಯಿ ಗೋಂಟ ಓ ಪಾಪಯ್ಯ ನೀತಕ್ಕ ಅಂಚಪನೊಡ್ಚಿ ಸಾಗರಣ್ಣ ಪನೊಂದುಲ್ಲೇರು ಕೃಷ್ಣಣ್ಣ. ಗೋಂಟು ಅಂದರೆ ಎಂತ ನೀತು ಅಕ್ಕ. ನೀರಿಲ್ಲದ ತೆಂಗಿನಕಾಯಿ. ಸೂಪರ್ ಅಂತ ರವೀಂದ್ರಣ್ಣ. ನೀತಾ ಅಂತ ಅದೆಂತ ಮರ ರೋಹಿತ್. ಸಪೋರ್ಟ್ ಅಂತ ರವೀಂದ್ರಣ್ಣ. ಮಾವಿನ ಗೋಂಟ ಅಂತ ಅನು ಅವರು. ಬೆಕ್ಕು ಸೂಪರ್ ಅನ್ನ ಅಂತ ಮನು ಅವರು ಹೇಳ್ತಾ ಇದ್ದಾರೆ. ಕಮೆಂಟ್ ಥ್ಯಾಂಕ್ ಯು. ಹೈಡಲ್ಲಿದ್ದವರು ಬೇಗ ಕಮೆಂಟ್ ಹಾಕಿ. ಪಾಪ ಬಂಡೀರೇನು ಮಾರ್ದು ತಿನ್ವೇರಪ್ಪ ಅನ್ನೊಂದುಲ್ಲೇರು ನೀತು ಅಕ್ಕ. ಗುಡ್ ಅಂತ ಪೂಜೆ ಸಿಸ್. ಡಾಲಿ ಅಣ್ಣ ಇದ್ದೀರಾ ಮಾತಾಡಿ. ರವಿ ಬ್ರೋ ಚಾಪರಿಯರ ಹಾಕೇನೊಂದುಲ್ಲೇರು ರೋಹಿತ್. ಓ ಡಾಲಿ ಅಣ್ಣ ಪಾತಿರ್ಲಿ ಇರ್ದಾದ ಇಂಚ ಮಲ್ಪ ಬೇಜಾರಾಗ್ಬಿಡು ಗೊತ್ತಂಡೆ ಅಂಚಪುರ ಮಲ್ಪರ ಬರಲಿ ಪಾತಿರೋಡು. ಪಾಪದಾಗ್ಲೇನು ತೋಜಿತ್ತೆ ಅಂದ. ಓಹೋ ಕೋರಿ ರವಿ ಪನೊಂದುಲ್ಲೇರು ನೀತು ಅಕ್ಕ. ಕೈ ಮುಗ್ಗಿದ್ದು ಏರು ಅದೇ ಗೊತ್ತಾಯ್ತು ರವೀಂದ್ರಣ್ಣ. ಬೆಕ್ಕು ನೋಡಿದರೆ ತುಂಟ ಬೆಕ್ಕಿನ ಥರ ಇದೆ ಅಂತ ಮನು. ಓಹೋ ಡೋಲಿ ಅಂತ ನೀತು ಅಕ್ಕ. MD ಆ ಬೆಕ್ಕು ತುಂಬ ಬುದ್ಧಿ ಅಂತ ಹೇಳ್ತಿದ್ದಾರೆ. ಅನು ಕೊಡ್ಲ ಹಾಯ್ ಸಬ್ ಮಲ್ಪಲೆ ವಿಡಿಯೋ ತುಲೆ ಕಮೆಂಟ್ ಪಾಡ್ಲೆ ಅಂದ. ಆರು ಪಾತಿರೊಂದು ಇಜ್ಜೇರು ದಾಯಿಗಿಂದು ಗೊತ್ತು. ಸೂಪರ್ ಅಂತ ರವೀಂದ್ರಣ್ಣ. ಅನು ಅಂತ ನಗ್ತಾ ಇದ್ದಾರೆ. ಸಾಗರಣ್ಣೆ ಕಡಲ್ಗೆ ಬೂರಿಯರ ಅಂದ ನೀತು ಅಕ್ಕ.
ಸಪೋರ್ಟ್ ನೀತು ಅಕ್ಕ ನಗ್ತಾ ಇದ್ದಾರೆ. ಡಾಲಿ ಅಣ್ಣ ಇರ ಪಾತೆರ ಹೊಡಿತೆ ಪಾತೆರ ಮಾತ್ರ ಲೈವ್ ಮಂತ್ ನಿಜಲ ಮಲ್ಪುಜಿತ್ತು ಡಾಲಿ ಅಣ್ಣ ಪಾತೆರ ವರ ಪನ್ಲೆ ಮನು ಅವರು ನಗ್ತಾ ಇದ್ದಾರೆ. MD ಚಂದ ಆಡುತ್ತೆ, ಅದರ ನೇಮ್ ಹಂಡಿ ಅಂತ. ಓ ದೇವರೇ, ಅಂಥ ಹೆಸರು ಕೂಡ ಉಂಟಾ? ಆಲ್ ಅಲ್ಪ ಪೂರುಂಡ ಮೀನ್ ಪೂರ ಖಾಲಿ ಅವು ಅನ್ಪುನ ಓಕೆ ಡಾಲಿ ಅಣ್ಣ. ನ್ಯೂಸ್ ಮುಗೀತು ಅಂತ ಕೃಷ್ಣಣ್ಣ ಹೇಳ್ತಿದ್ದಾರೆ. ಹೌದಾ? ಉಲ್ಲೆ ಪರಂದಿಲ್ಲ ಸಾಗರನ್ನೇ. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಡೋಲಿ ರೇ ಅಂತ ನೀತು ಅಕ್ಕ. ಚಾತ್ ಜೀರ್ಣಾಂಡ ರೋಹಿತ್ ಅಂತ ರವೀಂದ್ರ ಅಣ್ಣ. ಸಪೋರ್ಟ್ ಥ್ಯಾಂಕ್ ಯು ರೋಹಿತ್ ಅಂತ ಅನು ಅವರು. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ, ಕಮೆಂಟ್ ಹಾಕಿ. ಸಪೋರ್ಟ್ ಥ್ಯಾಂಕ್ ಯು. ಬಚಾವ್ ಉರ್ಲೇರ್ ಬಂದಿಲ್ಲೇರು ನೀತು ಅಕ್ಕ. ಗುಡ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಪೂಜೆ ಸಿಸ್ ಅಂತ ಬಾಯಿ ಹೇಳ್ತಿದ್ದೀರಾ? ಹಾಯ್ ಹೇಳಿ, ಬಾಯಿ ಹೇಳಬೇಡಿ. ಹಾಯ್ ಹೇಳಿ ಎಲ್ಲರೂ, ಯಾರು ಕೂಡ ಬಾಯಿ ಹೇಳಬೇಡಿ. ದಾದ ಕೋರಿಕೊಚ್ಚುವಾರ ಇನಿ ಕೋರಿಕೊಚ್ಚಿ ದಾವಾಗೆ ನೊಂದುಲ್ಲೇರು ತುಳಸಾಗರಣ್ಣ. ಕೋರಿಕೊಚ್ಚಿ ದಾವಾಗೆ ಅಂದು ನೀತಕ್ಕ ಬನೊಂದುಲ್ಲೇರು ಕೃಷ್ಣಣ್ಣ. ನೀತಕ್ಕ ಉಲ್ಲೇರು ಬನೊಂದುಲ್ಲೇರು ಕೃಷ್ಣಣ್ಣ. ಬಾಯಿ ನೀತಕ್ಕ ಬಾಯಿ ಬನೊಂದುಲ್ಲಾರ. ಓಕೆ ಡನ್. ದಾದೆ ಡಾಲಿ ಅಣ್ಣ ಇರು ಪಾತಿರುವರ ಇಜ್ಜ ಪನ್ ಇರು ಪಾತಿರಿಯಾಡ ಮಾತ್ರ ಲೈವ್ ಮಲ್ಪು ನಿದ್ದಿನ ಮಲ್ಪುಜಿ ಕಿಪ್ಪಿ ಕೀರ್ತಿ ಅವರು ಜನರೇ ಅಂತಾರೆ ಸಿಸ್ ಅಂತ. ಹೌದಾ? ಓಕೆ ಸಪೋರ್ಟ್ ಅಂತ ರವೀಂದ್ರ ಅಣ್ಣ. ಈಗ ನೀರುಳ್ಳಿ ಕಟ್ ಮಾಡಬೇಕು. ಎಂಚಿನ ಉಂದು ಎಲ್ಲ ಕಾಂಡೆ ಮುಟ್ಟ ಹಾಕೊಂಡು ಇರ್ನ ಕೋರಿ ಕಜ್ಜಿಪು ಮಾತೆಲ್ಲ ಬಾಯಿ ಪನ್ಲೆ ಬಂದಿಲ್ಲ ನೀತು. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಬಾಯಿ ಕಿಚನ್ ಅಂತ ರವೀಂದ್ರ ಅಣ್ಣ. ರವಿ ಅಣ್ಣ ಬಾಯಿ ಪನ್ಲೆ ಪನೊಂದಿಲ್ಲ ನೀತು ಅಕ್ಕ. ಬಾಯಿ ನೀತು ಅಕ್ಕ ಅಂತ ಕೃಷ್ಣ ಅಣ್ಣ. ಬಾಯಿ ಸಿಸ್ ಲೈಕ್ ಡನ್. ನಾ ಹೋಗ್ತೆ ಸಿಸ್. ಓಕೆ ಅನು ಅವರೇ, ಬಾಯ್ ಥ್ಯಾಂಕ್ ಯು ಇಷ್ಟು ಹೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಅಂತ ರವೀಂದ್ರ ಅಣ್ಣ. ಇದೆಂತ ನೀತು ಅಕ್ಕ? ಓದು ನಿದ್ರೆ ಮಲ್ಪಲೆ ಬನೊಂದುಲ್ಲೆ ರವೀಂದ್ರ ಅಣ್ಣ. ಅಲ್ಲೇ ನೀತು ಅಕ್ಕ ಪೊಜ್ಜೆಪ್ಪೊಡಿಗೆ ತಿಂಡಾರತ್ತೆ ಈ ಕಡೆ ಅವಿನ ಕರಪ್ಲೆ. ಅನು ಅಕ್ಕ ಬಾಯಿ ಅಂತ ಕೃಷ್ಣಣ್ಣ. ನಾಳೆ ಬಿಡ್ತೇನೆ. ಓಕೆ ಅನು ಅವರೇ. ನೀತು ಪರಬು ಪೋಪಿನ ಹಾಕೇನೊಂದುಲ್ಲೇರು ಡಾಲಿ ಅಣ್ಣ. ಮುದ್ದು ನೀತುನ ಲೈವ್ ಪೋಡ್ಚಿ 10 ನಿಮಿಷ ಮಾತ್ರ ಇತ್ತಿ ನಾನು ಮಲ್ಲೇಜಿ ಸಾಗರಣ್ಣ ಬತ್ತು ಸಪೋರ್ಟ್ ಮಾಡ್ತಿರತ್ತೆ ಅತ್ತಿಗೆ. ಕೃಷ್ಣ ಬಾಯಿ ತಮ್ಮು ಅಂತ ಅನು ಅವರು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು. ನೀತಕ್ಕ ನಗ್ತಾ ಇದ್ದಾರೆ. ಸೂಪರ್ ಅಂತ ರವೀಂದ್ರಣ್ಣ. ಸಾಗರ್ ತಮ್ಮು ಬಾಯಿ ಅಂತ ಅನು ಅವರು. ಗುಡ್ ಅಂತ ರವೀಂದ್ರಣ್ಣ. ಕಮೆಂಟ್ ಬನ್ನಿ ಜನರೇ ಬನ್ನಿ. ಹೌದು, ಸ್ಕಿಪ್ ಸ್ಕಿಪ್ಪಿ ಇರ್ನ ಓನ್ ಇರ್ನ ಸ್ಕಿಪ್ಗೆ ಓಲ್ ಉಂಡು ಮೆಸೇಜ್. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ. ರೋಹಿತ್ ಬಾಯಿ MD ಬಾಯಿ ಅಂತ ಅನು. ಬೇಗ ಬನ್ನಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ನೀತು ಅಕ್ಕ ಬಾಯಿ ಅಂತ ಹೇಳ್ತಿದ್ದಾರೆ ನೋಡಿ. ಎಲ್ರಿಗೂ ಬಾಯಿ ಅಂತ ಹೇಳ್ತಿದ್ದಾರೆ. ನೀತು ಅಕ್ಕನಿಗೂ ಕೂಡ ಬಾಯಿ ಹೇಳಿ. ಸೂಪರ್ ಅಂತ ರವೀಂದ್ರಣ್ಣ. ಸಪೋರ್ಟ್. ಅನುಷಕ್ಕನಿಗೆ ತುಳು ಅರ್ಥ ಆಗುತ್ತೆ. ಹೌದು ಏನನ್ನು ಮಾತಾಡ್ಲ ಗಿಡಪರ ಈರತ್ತೆ ಬಾಯಿ ಬನ್ನಿ ಇತ್ತೆ ಈರೇನು ಗಿಡಪ್ಪು ಇರ್ಬನೊಂದುಲ್ಲಾರ. ನೈಸ್ ಅಂತ ರವೀಂದ್ರಣ್ಣ. ಹ್ಯಾಪಿ ಜರ್ನಿ. 6 ದೂರ ಅಮೇರಿಕ ಹೋಗು ಪುನಃ. ಹ್ಯಾಪಿ ಜರ್ನಿ ಯಾನ್ ಪೋಪುಜಿ ಬನ್ನೋದಿಲ್ಲ ನೀತ. ಸೂಪರ್ ಅಂತ ರವೀಂದ್ರಣ್ಣ. ಅಮೇರಿಕ ಹೋಗಿದ್ದಣ್ಣ. ಗುಡ್
ರವೀಂದ್ರಣ್ಣ ನಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಡಾಲಿ ಅಣ್ಣ ನಿಮ್ಮನ್ನು ಕೇಳ್ತಾ ಇದ್ರು ನೀತು ಅಕ್ಕ ಆಯ್ತಾ. ಅವ್ರು ನನ್ನ ಹತ್ರ ಮಾತಾಡೋದಿಲ್ಲ, ನಿಮ್ಮ ಹತ್ರ ಮಾತಾಡ್ತಿದ್ದಾರೆ. ಮಾತಾಡಿ. ಸೂಪರ್ ಸೂಪರ್. ఈరు ఈరత పన్ని బాయ్ పని వచ్చింది ఐకి యాన్ బాయ్ పన్ని. ఓ ಅಂಚಾನಾ. ಕಮೆಂಟ್ ಅಂತ ಚಾ ಉಂಡು ನೀತು ಅಕ್ಕ ಪನೊಂದಿಲ್ಲ. ಚಾ ಉಂಡು ಬೈಯಡು ದಾಯ ಪರಬು ಏನೊಂದಿಲ್ಲ ಅಲ್ಲಿ ಎಣ್ಣೆ ತುಲೆ ನೀತು ಅಕ್ಕ ಸಪೋರ್ಟ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಯಾನ್ ಪೋಪೆ ಪಂಡೆ ಪಾತೆರ್ನೇ ಇಜ್ಜಿಂದು ಪಾತೆ ರುಚಿ ಅಂದ ನೀತು ಅಕ್ಕ ಸಪೋರ್ಟ್ ಥ್ಯಾಂಕ್ ಯು. ಗುಡ್ ಅಂತ ಡೋಲಿ ಅಂತ ನೀತು ಅಕ್ಕ. ಕೋರಿ ರವಿ ಅಂತ ನೀತು ಅಕ್ಕ. ಒಂಜೊಂಜಿ ಪುದರ್ ದೀತಾರ ಮಾತ್ರೆಗಳ. ನಾಲ್ಕು ಗಂಟೆಗೆ ಚಾ ಕೊರ್ಲಿ. ಚಾ ಏರ್ ಕನಪರ್ ಮನು ಉಲ್ಲರ ಚಾ ಪತ್ತಲ್ಲ ತಿಂಡಿ ಕಂಡ್ರ ಮೇರ್ ಸಾಗರ್ ಅಣ್ಣೆ ತಿಂಡಿ ಕನಪೇರು. ಸಾಗರ್ MP ಬಂದಿಲ್ಲೇರು ನೀತು ಅಕ್ಕ. ಮಂಡೆ ಅಯ್ಯೋ ನೀತು ಅಕ್ಕ ಅಲೆ ಸಾಗರ್ ಅಣ್ಣ ತೂಲೆ ಇರಾದ ಬಂತು. ಕೃಷ್ಣ ರಾಧ ಊರ್ಲೇರು ಅವಿಯಲ್ಲಿ ಕೃಷ್ಣ ರಾಧ ಪಾನ ದಾದಿ ಪಾ ಬಂದದ್ದು ಮೇರೇನು ಬಂದ್ಪುನ ಕೃಷ್ಣಣ್ಣನ ಕೃಷ್ಣ ರಾಧ ಒಲ್ಲೆರಿಗೆ ಓಕೆ. ಕೃಷ್ಣಣ್ಣ ಮೂಲೊಲ್ಲೇರು ಅಂಡ ರಾಧ ಇಜ್ಜಿರ್ ರಾಧ ಇಲ್ಲಡು ಬಾಜನ್ ದಿಕ್ಕುರು ನೀತು MP ಮುಜ್ಜು ಪ್ರಾಣಿ ಬನೋದಲ್ಲೇರು. ಓ ರಾಧಾ ಅಂತ ನೀತು ಅಕ್ಕ. ರಾಧಾ ಬಾಜನ್ ದಿಕ್ಕುರಿಲ್ಲ ರಾಧಾ. ಹೋದ್ರಿ ರಾಧ ಬಲಿತೋಲ್ ಬಂದಿಲ್ಲೇರು ಕೃಷ್ಣಣ್ಣ ಅಲ್ಲಿ ರಾಧೆ ಬಲಿತೋಲ್ಗೆ ಇರು ಪತ್ತದೀತೋಡು ಕೃಷ್ಣಣ್ಣ ರಾಧೆನ್ ಬಲಿಪರ ಬುಡ್ನಿಯ ಇರು ಸಾಗರ್. ಅಯ್ಯೋ ದೇವರೇ ಯಾನೋ ದಯನೀತು ಅಕ್ಕ ಎಂಕ ಅಂದ ನೀತೊಕ್ಕತೆ ನಂಗೆ ಆಗಲ್ಲ ಅದು ಮೆಸೇಜ್ ಓದಲಿಕ್ಕೆ. ಸಾಗರಣ್ಣ ಅಂತ ನಗ್ತಿದ್ದಾರೆ. ಏರು ಬುಣ್ಣದ ಹೆಂಗ ಹಾವಂದು ನೀತಕ್ಕ ನಗ್ತಿದ್ದಾರೆ. ನೀತು ಓ ಕೋರಿ ರವಿ ಅಂತ ನೀತು ಅಕ್ಕ. ದೂರ ಪೋಯಿರು ರವೀಂದ್ರಣ್ಣ ಎಸ್ಕೇಪ್ ಆತರು. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ.
ಕೃಷ್ಣಣ್ಣನಾಗ್ತಿದ್ದಾರೆ. ಬನ್ನಿ ಬನ್ನಿ ಜನರೇ. ಬಾಳಿಗೆ ಬತ್ತಣದು ಅತ್ತು ಒಲ್ಲ ಜೆತ್ತಿರಬಹುದು. ಇನಿ ಪೂರ ತಿಂದು ಜಾಸ್ತಿ ಹಣ ಅಂಚ ಒಲ್ಲ ಜೆತ್ತೆರ ಅಂತ. ಅಲ್ಲೇ ನೀತು ಅಕ್ಕ ಎರಡ ಪಾತ್ರ ಅಂದ್ರಲ್ಲಿ ಇರ್ತಲ್ಲ. ನೀತ ಅಕ್ಕ ನಾಯ್ದ ಅವಸ್ಥೆ ಡಾಯ್ಜಿ ಬಂದಿರ ಅಂದ. ಯಾರಿದ್ದೀರಾ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಬನ್ನಿ ಗೈಸ್ ಮಾತಾಡಿ. ವಾಲ್ಮೀಕಿ ಹಾಯ್. ಇದಿವರ ಯಾರಿದು ನಮಸ್ತೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ವಾಲ್ಮೀಕಿ ಅವರೇ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಟೀ ಕುಡಿದ್ರಾ? ಜೈ ಶ್ರೀರಾಮ್. ಇದು ನನಗೆ ನೋಡುವಾಗ ಇವರು ರಾಮ್ ಅವರ ಲೈಕ್ ಡನ್. ರಾಮ ಹೇಳಿ, ರಾಮ ಲಕ್ಷ್ಮಣನ ಹೇಳಿ ನಿಮ್ದು ಹೆಸರು. ಊಟ ಆಯ್ತಾ? ಹೇಗಿದ್ದೀರಾ? ಊಟ ಆಗಿದೆ, ನಾನು ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ಮುದ್ದಕ್ಕೆ ಇನ್ನಿನ ಆಯಿಲ್ ಪೂರ ಬೆರಿ ಬತ್ತು ಏರೇನಿ. ಊಟ ಮಾಡಿದ್ರಾ ವಾಲ್ಮೀಕಿ ಅವರೇ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ವಾಲ್ಮೀಕಿ ಮಹರ್ಷಿಗಳ ಆಗಮನವಾಗಿದೆ. ಎಲ್ಲಿ ಹೋದ್ರು ಮಾರ? ಯಾನ್ ಕೊಡ್ತಿದ್ದ ಲೈಕ್ ಈ ರೆಕಾರ್ಡ್ ಕೊಡ್ತಾರೆ. ನಾನು ಆನಂದ್ ವಾಲ್ಮೀಕಿ ಅಂತ, ಮೈಸೂರು ಇಂದ. ನೀವು ಯಾವ ಊರು? ನಾನು ಕಾರ್ಕಳ. ಮೈಸೂರಿನಿಂದ ನನ್ನ ಲೈವ್ ನೋಡ್ತಿದ್ದೀರಾ? ಹಾಗೆ ನನ್ನ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ ವಾಲ್ಮೀಕಿ ಅವರೇ ಆಯಿತಾ? ಕೃಷ್ಣಣ್ಣನಾಗ್ತಿದ್ದಾರೆ. ಯಾನ್ ಕೆಟ್ಟೊಂಡೆ ನಂದಿ ಅರ್ಥ. ಅದೇ ಯಾಕೆ ನೋಡಬಾರ್ದ ಮೈಸೂರಿಂದ ನೀವು? ನೋಡ್ಬೋದು, ಹಾಗೇನಿಲ್ಲ. ನಾನು ಎಂತ ಹೇಳಿದೆ ನಿಮಗೆ? ಎಂತ ವಾಲ್ಮೀಕಿ ಮಹರ್ಷಿಗಳಂತ ಹೇಳಿದ್ದೆ. ವಾಲ್ಮೀಕಿ ಅವರೇ ಸಾರಿ ಆಯಿತಾ, ಬೇಜಾರು ಮಾಡ್ಕೊಬೇಡಿ, ತಮಾಷೆಗೆ ಹೇಳಿದ್ದು. ಸೂಪರ್ ಅಂತ ರವೀಂದ್ರ. ಬೊಗ್ಗಿ ಯಾರು ಪೋಯಿರಿ? ನೀತಕ್ಕ ಪೋಯಿರಿ. ಮುದ್ದಕ್ಕ ಮಾತಾಡಲ್ಲ ಬ್ಲೂ ಕೊರ್ಪುಣ್ ಬೊಡ್ಚಿ ತೂದು ಕೊರ್ಲೆ. ಓಕೆ ಕೃಷ್ಣಣ್ಣ, ಥ್ಯಾಂಕ್ ಯು. ಮತ್ತೆ ಯಾಕೆ ಹಾಗೆ ಕೇಳುದು ನೀವು ಮಾರಾಯರೆ? ನಾನೆಂತ ಕೇಳಿದೆ ವಾಲ್ಮೀಕಿ ಅವರೇ ಹೇಳಿ? ನಾನು ಎಂತ ಕೇಳಿದೆ? ನೀವು ಎಂತ ಹೇಳಿದ್ರಿ? ನೀತ್ವಕ್ಕ ಹೋದ್ರು, ಇದ್ದಾರೆ ಮಾರೆ ನೀತ್ವಕ್ಕ. ನೀವು ಎಂತ ಕಳಿಸಿದವ್ರನ್ನ? ಸಪೋರ್ಟ್ ಅಂತಾರೆ ಇಂದ್ರಣ್ಣ.
ಇದು ನನ್ನ ಹೊಸ ಚಾನೆಲ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ನಾನು ರಿಟರ್ನ್ ಮಾಡ್ತೀನಿ, ಓಕೆನಾ? ನಿಮ್ಮ ಚಾನಲ್ ಇದೆಯಾ? ಏನೊಂದಿಲ್ಲ ನೀತು ಅಕ್ಕ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ವಾಲ್ಮೀಕಿ ಅವರ ಚಾನಲ್ ಇದೆಯಾ ಹೇಳಿ. ಪುಟ್ಟು ಅವರು ಬಂದರು. ಹಾಯ್ ಪುಟ್ಟು ಅವರೇ, ಹೇಗಿದ್ದೀರಾ? ಟೀ ಕುಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಮಂಗನಕ್ಲು ಯಾನ್ ಪೋಯ ಪನ್ನ ಉಲ್ಲೆ ಯಾನ್ ಪನ್ನದಿಲ್ಲ ನೀತು ಅಕ್ಕ. ಕೃಷ್ಣಣ್ಣ ನಗ್ತಾ ಇದ್ದಾರೆ. ಎಸ್ ಇದೆ ಬ್ಲೂ ಕೊಡಿ ನನಗೆ. ಯಾರಾದರೂ ಚಾನಲ್ ಚೆಕ್ ಮಾಡಿ ಅವ್ರದ್ದು. ಯಾರಾದರೂ ಚಾನಲ್ ಒಮ್ಮೆ ವಿಸಿಟ್ ಮಾಡ್ತೀರಾ? ಗೋರಿ ರವಿ ದೂರ ಪೋಯಿನಿ ಈಗೇನಂದ್ರೆ ನೀತು ಅಕ್ಕ. ಹುಲ್ಲಾರಕ್ಕೇನಂದ್ರಲೇರು ಕೃಷ್ಣಣ್ಣ. ಬಿಸ್ಕಿಟ್ ಕೊರಡ ನೀತು ಅಕ್ಕಗೆ 43 ಸಬ್ಬುಂಟು. ಒಂಜಿ ಕೆಲಸ ಅನ್ಪುಗ ಅರೆ ಬ್ಲೂ ಕೊರ್ಕ ಒಂಜಿ ವೇಳೆ ಇಂಚ ಬ್ಯಾಡ್ ಮೀನ್ ಕಮೆಂಟ್ ಬರ್ತೇನೆ ದಿಪ್ಪು, ಓಕೆನಾ? ಕನೆಕ್ಟ್ ಆಗಲಿ, ಓಕೆ. ಚಾನಲ್ ಉಂಡು. ವಾಲ್ಮೀಕಿ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ ಎಲ್ಲರೂ? ಯಾನ್ ಪಾಯಸ ಪರೆಗೆ ಪೋಯಿನಿ ಓ ದೇವರ ಇತ್ತೇನಾ? ಓಕೆ ಪನ್ನೊಂದುಲ್ಲೇರು ಕೃಷ್ಣಣ್ಣ. ಏರ್ಕೇನೊಂದುಲ್ಲೇರು ಆರು ವಾಲ್ಮೀಕಿ ಉಲ್ಲೇರತ್ತೆ ಅವ್ರನ್ನ ಚಾನಲ್ ಕನೆಕ್ಟ್ ಆಗಲಿ. ಇರ್ ಚಾನಲ್ ಉಂಡು ಪಂಡಾರತ್ತ ಸಪೋರ್ಟ್ ಅಂತ ರವೀಂದ್ರ ಬ್ಲೂ ಕೊಡ್ದು ಬೊಕ್ಕ ಬತ್ತು ಜಿಂಡ ಬರ್ವೇರಿ ಏನಿತ್ತು ಅಕ್ಕ. ರವೀಂದ್ರ ಅಣ್ಣನ ಆಗ್ತಾ ಇದ್ದಾರೆ. ಬರ್ತಾರೆ ದಾದ ಮಲ್ಪರ ಬರುವವರು ಬರ್ತಾರೆ, ಹೋಗುವವರು ಹೋಗ್ತಾರೆ. ವಾಲ್ಮೀಕಿ Q1 43 ಇದೆ. 8 ವೀಡಿಯೋಸ್ ಹಾಕಿದ್ದೀನಿ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಬೇಗ ಲೈವ್ ಮಾಡೋ ಹಾಗೆ ಮಾಡಿ ಆಯಿತಾ ಅಂತ ಹೇಳ್ತಿದ್ದಾರೆ ವಾಲ್ಮೀಕಿ ಅವರು. ಈ ಕೋರಿ ರವಿನ ಪಾತ್ರಕ್ಕೇನು ಚಿಕ್ಕನಂದಿಲ್ಲ ನೀತು ಅಕ್ಕ. ಅರ್ಧ ಬ್ಲೂ ಕೊರ್ದು ದೀಲಿ ಅಂದ ರವೀಂದ್ರಣ್ಣ. ಕಾಣದ ಕೈಯಲ್ಲಿ ಗೊಂಬೆಯು ನೀನು, ಕಾಲದ ಎದುರಲ್ಲಿ ಕುರುಡನು ನೀನು. ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀವಿಲ್ಲಿ. ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ. ಹಣೆಯ ಮೇಲೆ ಕೆತ್ತಿದ ಮೇಲೆ ತಿದ್ದೋರೇ ಯಾರಿಲ್ಲ. ಓ ದೇವರನ್ನ ಬತ್ತು ಜಿಟ ಈರ್ಪೋಲಿ ನೀ ತನ್ನಂದ್ರೆ ಕೃಷ್ಣಣ್ಣೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ರವಿ ಬ್ರದರ್ ಎಂತ ರವೀಂದ್ರ ಅವರೇ ನಮಸ್ತೆ, ಊಟ ಆಯ್ತಾ, ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ವಾಲ್ಮೀಕಿ ಅವರು. ಚಡ್ಡಿ ಮಾತ್ರ ಕೊರಲ್ಲ ಹಂಗೆ ಕೊರುಚು ಅನ್ನೋದಿಲ್ಲ ನಿಂತು. ಅರೆಗೂ ತುಳು ಭಾಷೆ ಬರ್ಪುಣಿಪ್ಪುಡು ಅಂದ ರವೀಂದ್ರಣ್ಣ. ನೀತಾ ಅವರೇ ನಮಸ್ತೆ, ಊಟ ಆಯ್ತಾ, ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ನೋಡಿ ವಾಲ್ಮೀಕಿ ಅವರು. ಊಟ ಆಯ್ತು, ನಿಮ್ದಾಯ್ತಾ ಅಂತ ರವೀಂದ್ರಣ್ಣ. ಹಾಯ್ ವಾಲ್ಮೀಕಿ ಅಂತ ನೀತು ಅಕ್ಕ. ಸೂಪರ್ ರೈಟ್ ಗುಡ್ ಅಂತ ಹೇಳ್ತಿದ್ದಾರೆ. ಊಟ ಆಯ್ತು, ನಿಮ್ದಾಯ್ತು ಅಂತ ನೀತು ಅಕ್ಕ. ನನಗೆ ತುಳು ಬರಲ್ಲ ಅಂತ ಬೈಕೋಬೇಡಿ ಆಯ್ತಾ. ನೋಡಿ ಅವರಿಗೆ ತುಳು ಬರುತ್ತಂತೆ, ತುಳು ಭಾಷೆ ಬರುತ್ತೆ, ಅದಕ್ಕೆ ಹೇಳಿದವರು ಬೈಕೋಬೇಡಿ ಅಂತ. ಬೈಯಲ್ಲ ಯಾರು ಕೂಡ ಆಯ್ತಾ. ನಮ್ಮ ಜೀವನದಲ್ಲಿ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು. ಅದು ಯಾರಿಗೆ? ನನಗೆ ಹೇಳಿದ್ದ ಡಾರ್ಲಿಯಣ್ಣ, ನನಗೆ ಹೇಳಿದ್ದ. ಹೇಳಿ ಆಯ್ತಾ. ಮರೆಯರೆ ಪನ್ಪೆರತ್ತ ತುಳು ಬರ್ಪುಂಡಿಪ್ಪುಡು ಅಂದ ಅಂಚ ಪಂಡೇರ ಪೋಂಡಿ.
ಓಟು ಪಾಡಿ ಏರೆಗೆ ನಿಂತಕ್ಕ ಓಟು ಪಾಡನು. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಅರ್ಥ ಆಗಿಲ್ಲ ಏನದು, ಯಾವುದು? ಅದು ನೀವು ಊಟ ಮಾಡಿದ್ರಾ ಅಂತ ಕೇಳಿದ್ರು ಅವ್ರು, ಆಯಿತಾ ವಾಲ್ಮೀಕಿ ಅವರೇ. ನೀವು ಊಟ ಮಾಡಿದ್ರಾ, ಎಂತೆತ್ತು ಸ್ಪೆಷಲ್ ಅಂತ ಹೇಳಿದ್ದು. ತೀರ ತಲುಪಿದ ಮೇಲೆ ಅಂಬಿಗ ಯಾರು, ಅಕ್ಷರ ಕಲಿತ ಮೇಲೆ ಗುರು ಯಾರು, ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು, ಅವಶ್ಯಕತೆ ಮುಗಿದ ಮೇಲೆ ನಾನು ಯಾರು. ಎಂತ ಡಾಲಿ ಅಣ್ಣ ನೀವು, ನಾನು ಹಾಗೆಲ್ಲ ಹೇಳಿದ್ನಾ? ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ನಾನು ಎಲ್ರಿಗೂ ರಿಟರ್ನ್ ಮಾಡ್ತೀನಿ ನೋಡಿ. ಆ ವಾಲ್ಮೀಕಿ ಅವರ ಚಾನಲ್ಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ, ಅವರು ಕೂಡ ನಿಮಗೆ ರಿಟರ್ನ್ ಮಾಡ್ತಾರೆ. ಮಿತ್ತು ಒಂಜಿ ಮೆಸೇಜ್ ಉಂಡು ಮರೆಯರೆ ಬಂದು ಅಂದ. ಓಹೋ ಅಂಚ, ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ ಇಲ್ಲಿ ವಾಲ್ಮೀಕಿ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ. ಲೈಕ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಗುಡ್ ಗುಡ್. ಇವರು ಎಕ್ಸ್ಪ್ರೆಸ್ ಬಂದರು ನೋಡಿ, ಎಕ್ಸ್ಪ್ರೆಸ್ ಗಾಡಿ ಬಂತು. ಇನ್ನು ಫಸ್ಟ್ ಬರ್ತೀನ ಅಂದು ರವೀಂದ್ರಣ್ಣ ಮುದ್ದು ಎನ್ನ ಲವ್ ಲೆಟ್ರ್ ಅವನಿತ್ತು ಅಕ್ಕ ಬೊಕ್ಕ ಓದುವೆ. ಓಕೆ ಸೂಪರ್ ಅಂತ ಏರ್ನ ಗೊತ್ತಂಡೆ ಸ್ವಾತಕ್ಕನ್ ರೈಲ್ ಬಿದ್ದಂಡು. ಯಾರ ಮೌನವನ್ನು ಸಹ ನಿರ್ಲಕ್ಷ್ಯ ಮಾಡಬಾರದು, ಏಕೆಂದರೆ ಮಾತುಗಳಲ್ಲಿ ಸಿಗದ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ಮೌನದಲ್ಲಿ ಸಿಗುತ್ತದೆ. ಹೌದು ಹೌದು ಡಾರ್ಲಿಯನ್ನ. ಮಡಿಕೇರಿ ಎಕ್ಸ್ಪ್ರೆಸ್ ಅಂದಂದು ಸೂಪರ್ ನೈಸ್. ಎಕ್ಸ್ಪ್ರೆಸ್ ರಪಕ್ಕ ಹೊಲ್ತು ಬತ್ತೇರಿಂದಿಜ್ಜಿ ರಪಕ್ಕ ಕಮೆಂಟ್ ಸೂಪರ್ ಸೂಪರ್ ಅಂತ ರವೀಂದ್ರನೇ. ಯಾನ್ ಬ್ಯುಸಿ ಅಂದ ಇರ ಮುಗ್ಗಿಜ್ಜ ಪಾಯಸ ಪುರ ನಲ್ಲ ಬಾಕಿ ಉಂಡ ದಾದಿ. ಹೌದಾದಿ ನೀತು ಅಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು ನೀತು ಅಕ್ಕ. ಎಂತ ಮೇಲೆ ನೋಡು ಆಕಾಶದಲ್ಲಿ ಏನಿದೆ, ಭಯಂಕರ ಇತ್ತು, ಫುಲ್ ಬಿಸಿ ಅಂದ. ಇತ್ತೆ ವಣಸ್ ಮಾಡ್ತೇನ ಅಂದ ನೀತು ಅಕ್ಕ. ದಾದಂಡು ಫುಲ್ ಬಿಸಿ ಬಂದಿಲ್ಲೇರು. ಓ ಇತ್ತೆ ವಣಸ ಏರ್ನ ಇತ್ತೆ ವಣಸ. ನೈಸ್ ನೈಸ್, ಥ್ಯಾಂಕ್ ಯು. ಈ ರಾವಲಿ ಮುದ್ದು ಅಕ್ಕ ಎನ್ನ ಚಾನಲ್ಗೆ ಕನೆಕ್ಟ್ ಆಲೆ ಉಂತಲೆ ಎರೇನು ಪಿನ್ ಮಾಡ್ಪೇವೆ ಇನಿ ಡಾರ್ಲಿ ಅಣ್ಣ என்னோட ಮಣಿಪುರ ಅಂಚ ಬೇಜಾರ ನೋಡಿ ಪಿನ್ಗೆ ಕನೆಕ್ಟ್ ಆಗಿ ಆಯ್ತಾ ಎಲ್ಲರೂ. ಸತ್ಯಕ್ಕೆ ಥ್ಯಾಂಕ್ ಯು. ವಾದ ಪ್ರತಿವಾದದಿಂದ ಖಂಡಿತ ಉತ್ತರ ಸಿಗುವುದಿಲ್ಲ. ನಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುವುದು, ಯಾಕೆಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ. ಹೌದಾ? ಮಡಿಕೇರಿ ವಣಸ್ ಮಾಡಿನಿಕೆ. ಓ ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ರೈಲ್ ಪೋಂದುಂಡು ಸ್ವಾತಿಸ್ನ ಅಂದ ನೀತು ಅಕ್ಕ. ಸಪೋರ್ಟ್ ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ ಅಂತ ನಗ್ತಿದ್ದಾರೆ ಸ್ವಾತ್ಯಕ್ಕ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ. ಗುಡ್ ನೈಟ್. ಎಂಚಿನ ಮೌನ ಇತ್ತಂಡ ಎಂಕ್ಲೇನು ಮಾಡ್ದು ತಿಂದು ಕರೆಕ್ಟ್ ರವೀಂದ್ರಣ್ಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸುರುಮಲ್ತಾರ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ದೂರದವರೆಲ್ಲ ದೂರವೇ ಉಳಿದು ಬಿಡಲಿ, ಯಾಕೆಂದರೆ ಒಡೆದು ಹೋದ ಹಾಲು ನೈವೇದ್ಯಕ್ಕೆ ಶ್ರೇಷ್ಠವಲ್ಲ. ಥ್ಯಾಂಕ್ ಯು ಡಾಲಿ ಅಣ್ಣ. ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂತ ಸ್ವಾಗತ. ಇದೆಂತ ನೀತು ಅಕ್ಕ? ಮಸಾಲೆ ದೋಸೆನ. ಗುಡ್ ನೈಟ್ ಫ್ರೆಂಡ್ಸ್ ಅಂತ ಸ್ವಾತ್ಯಕ್ಕ. ರವೀಂದ್ರಣ್ಣ ಮೇಲೆ ನೋಡ್ತಿದ್ದಾರೆ. ಎಂತ ಮರ ಮೇಲೆಯಿಂದ ಎಂತ ಬೀಳ್ತದೆ, ಸೂಪರ್ ಅಂತ ಹೇಳ್ತಿದ್ದಾರೆ. ಗುಡ್ಡು ನೈಸ್.
ಪಿನ್ನ ಹಿಡಿಗೆ ಎಲ್ಲರೂ ಕನೆಕ್ಟ್ ಆಗಿಡ ಹಾಯ್ ಜನರೇ ಅಂತ ಸ್ವಾತಿ ಅಕ್ಕ ಸೂಪರ್. ಪಿನ್ನ ಹಿಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಜನರೇ ಅಂತ ಹೇಳ್ತಿದ್ದಾರೆ. ಜೊತೆಗಿರುವವರೆಲ್ಲ ನನ್ನವರೆಂದು ನೀ ಬೀಗಬೇಡ, ಅವರಿಗೆ ಬೇಕಾದವರು ಸಿಕ್ಕಾಗ ನಿನ್ನನ್ನು ಕಡೆಗಣಿಸಿದ್ದನ್ನು ನೀ ಮರೆಯಬೇಡ. ಬರೆಯಬೇಡಲ್ಲ, ಅದು ಮರೆಯಬೇಡ ಡಾಲಿ ಅಣ್ಣ. ನೀತು ಅಂತ ಸಾಗರಣ್ಣ. ಬನ್ನಿ ಬನ್ನಿ ಜನರೇ ಅಂತ ಸ್ವಾತಿ ಅಕ್ಕ. ಈಗ ಎಂತ ಗುಡ್ ನೈಟ್ ಅಂತ ರವೀಂದ್ರಣ್ಣ ಸೂಪರ್. ಒಂದು ಯುಗಾದಿ ವಣಸು ಕಡಪುಣ್ಣಿಯೇ ಓ ದೇವರೇನ ಅಂದ ಇರು ಪೂರ ಮುಗ್ಗಿ ಹೋಗ ಕಡಪುಡ್ಲವೆ. ನೀತು ಅಂತ ನಗ್ತಿದ್ದಾರೆ ಸಾಗರಣ್ಣ, ನೀತಕ್ಕ ನಗ್ತಿದ್ದಾರೆ. ಫುಲ್ಲು ಸುಸ್ತ ಆತ ಬೇಲೆತ್ತನ ಏತ್ ಬಗ್ಗೆ ಕಜಿಪ್ಲು ಚೆಕ್ಕ ಗುಡ್ ನೈಸ್ ಕುಂಟ ಅರ್ಧರಗ್ಲ ಬುಟ್ಟು ಚೇರು ಪನ್ನೊಂದುಲೇರು ಅಂದ ಸೂಪರ್ ನೈಸ್ ಥ್ಯಾಂಕ್ ಯು. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಎಪಿ ಪನ್ನೊಂದುಲ್ಲೇರು ರವೀಂದ್ರಣ್ಣ. ಅಯ್ಯೋ 13 ಓ ದೇವರನ್ನ ಆತ ಬಗ್ಗೆ ಇರ್ತನ ಸಾಗರ್ನ ಮೋನೆ. ಮೋನೆದನೆ ಕೊಂಡ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಏರೆಗೆ ದಿನ ರಾತ್ ಬಗ್ಗೆ ಸ್ವಾತಿ ಅಕ್ಕ. ಹಾಯ್ ಅಂತ ಸಿಂಪಲ್ ಅಣ್ಣ ಬಂದರು. ಹಾಯ್ ಸಿಂಪಲ್ ಅಣ್ಣ, ಹೇಗಿದ್ದೀರಾ ಸ್ವಾತಿ ಅಕ್ಕ? ಥ್ಯಾಂಕ್ ಯು. 13 ಬಿಸು ಭಯಂಕರ ಉಂಡು ಬನ್ನೊಂದುಲ್ಲೆ. ಒಂದು ನಿಮಿಷ ಕಾಲ್ ಬರೋದುಂಡು. ಬಿರಲ್ ಕೊರಿಯೆ ಬನ್ನೊಂದುಲ್ಲೇರು ಸಿಂಪಲ್ ಅಣ್ಣ ಥ್ಯಾಂಕ್ ಯು. ನೀತು ಅಂತ ಸಾಗರಣ್ಣ ಆಗ್ತಿದ್ದಾರೆ. ಎಂಕ್ ಬನ್ನೊಂದುಲ್ಲೇರು ಸ್ವಾತಿ ಅಕ್ಕ. ಅಲ್ತಾಫ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ನೀತಕ್ಕ ಕೃಷ್ಣಣ್ಣ. ನೀತು ಅಂತ ಸಾಗರಣ್ಣ. ರವಿ ಅಣ್ಣ ನಮಸ್ತೆ ಅಂತ ಸಿಂಪಲ್ ಅಣ್ಣ ಹೇಳ್ತಿದ್ದೆ. ಓ ದೇವರ ಅಂತ ನೀತು ಮಂಗ ಅಂತ ಸಾಗರಣ್ಣ. ಸೂಪರ್ ಸಪೋರ್ಟು ಥ್ಯಾಂಕ್ ಯು ಅಕ್ಕ ರವೀಂದ್ರಣ್ಣ ಥ್ಯಾಂಕ್ ಯು. ನಿಖಲ್ಲಾನೆ ಮೆಸೇಜ್ ಇಪ್ಪು. ನೀತು ಸಿಸ್ಸಾಯ್ ಅಂತ ಸಿಂಪಲ್ ಅಣ್ಣ. ಗುಡ್ ನೈಸ್ ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ ಥ್ಯಾಂಕ್ ಯು ಸ್ವಾತಿ ಅಕ್ಕ. ಸ್ವಾಹ ಹೆಂಚಿನಿ ಸ್ವಾಹ ಏರಿ ಸ್ವಾತಿಯ ನಮಸ್ತೆ ಬನ್ನೊಂದುಲ್ಲಾರ ಏನ ಮಂಡ್ಯವು ಸ್ವಾಹ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಬಾಯ್ ಸ್ವಾತಿ ಅಕ್ಕ ಥ್ಯಾಂಕ್ ಯು. ಇದು ಕೊಡ್ತು ಸಪೋರ್ಟ್ ಮಾಡ್ತೀನಿ ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಯಾನ ಲೈವ್ ಮಲ್ಪೆ ಏಪ ಇತ್ತೇನಾ ಸ್ವಾತಿ ಅಕ್ಕ? ಓಕೆ ಓಕೆ ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು. ರವೀಂದ್ರಣ್ಣ ಯೋಚನೆ ಮಾಡ್ತಿದ್ದಾರೆ. ಎಂಕದಾಯಿ ಹಾಯ್ ಪನ್ ಸಿಂಪಲ್ ಅಣ್ಣ. ಇನಿ ತೋಜಿನ ಎಂಕಲು ಪನ್ನೊಂದುಲ್ಲೇರು ನೀತು. ಹಾಯ್ ಮೊಹಮ್ಮದ್ ಬ್ರೋನಾ ಓಕೆ. ಕಮೆಂಟ್ ಅಂತ ರವೀಂದ್ರಣ್ಣ. ಅಂತ ಓಕೆ ಸ್ವಾತಿ ಅಕ್ಕ. ಲೈವ್ ಮಕ್ಕಳು ಗುಡ್ ಅಂತ ರವೀಂದ್ರಣ್ಣ. ಲೈಕ್ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬನ್ನಿ ಜನರೇ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಸೂಪರ್ ಥ್ಯಾಂಕ್ ಯು. ಸಪೋರ್ಟ್ ಹ್ಯಾಪಿ ಲೈವ್ ಹ್ಯಾಪಿ ಜರ್ನಿ ಅಂತ ರವೀಂದ್ರಣ್ಣ. ಸೂಪರ್ ರವೀಂದ್ರಣ್ಣ ಎಂಥದ್ದು ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರೇ. ಹೌದು ಬನ್ನಿ ಕಮೆಂಟ್ ಹಾಕಿ. ಎಲ್ಲವನ್ನು ಮರೆತು ಮುಂದೆ ಸಾಗು. ಇಲ್ಲಿ ಯಾರೂ ನಿನ್ನವರಲ್ಲ ನನ್ನವರಂತ ನೀನು ತಿಳಿದುಕೊಂಡಿದ್ದು ನಿನ್ನ ಭ್ರಮೆ ಅಷ್ಟೇ. ಯಾರಿಗೆ ಹೇಳಿದ್ದು? ಕೊರೆ ಕಟ್ಬೇಡಿ ಮಾರೆ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮುದ್ದಕ್ಕೆ ಅನ್ಪೋಪುನಿಗೆ ಚಾಕನಪ್ಪನ ಜನ ನಾಪತ್ತೆ ಆತನು. ಬಾಯ್ ಪನ್ನೊಂದುಲ್ಲ ನೀತು ಅಕ್ಕ. ಬಾಯ್ ನೀತು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಇದು ಗೊತ್ತು ಸಪೋರ್ಟ್ ಮಾಡ್ತಾನೆ ಈಗ ಸಪೋರ್ಟ್ ಅಂತ ರವೀಂದ್ರಣ್ಣ. ಬಾಯ್ ಮಾತಾಡಗ್ಲ ಪನ್ನೊಂದುಲ್ಲ ನೀತು ಅಕ್ಕ. ಕಿಚನ್ ಚೂರು ಇಪ್ಪಲೆ ಮಾರೆ ಪನ್ನೊಂದುಲ್ಲ ರವೀಂದ್ರಣ್ಣ.
ಪಾಯಸ ಖಾಲಿ ಅಪ್ಪುಜಿ ಇಪ್ಪುಲೆ ಒಂದೊಂದುಲ್ಲೇರು ಸಪೋರ್ಟು ಥ್ಯಾಂಕ್ ಯು. ತೋಟಕ್ಕೆ ನೀರು ಬಿಡ್ರು ಬೋಡು. ಓಕೆ ನೀತು ಅಕ್ಕ ಇರು ಬೇಲೆ ಮಲ್ಪಲೆ ಬೇಲೆ ಎತ್ತಂಡ ಗುಡ್ ಗುಡ್ ಅಂತ ರವೀಂದ್ರಣ್ಣ ನೀತು ಅಕ್ಕ ಬಾಯ್ ಪನ್ನೊಂದುಲ್ಲೇರು ಬಾಯ್ ಬಾಯ್. ಕೆಲಸ ಇದ್ದವ್ರು ಕೆಲಸ ಮಾಡ್ಕೊಳ್ಳಿ, ಫ್ರೀ ಇದ್ದವರು ಕಮೆಂಟ್ ಹಾಕಿ. ಎಬಿ ಅಂತ ರವೀಂದ್ರಣ್ಣ. ರವಿ ಅಣ್ಣ ಬಾಯಿ ರವಿ ಅಣ್ಣ ಜಂಪ್ ಆಪೇರಿತ್ತ ಐಕಾರಿಗೆ ಬಾಯಿ ಪಂಡೆ ಅಂದು ಸಾಗರಣ್ಣ ಕರೆಕ್ಟ್ ವಂಡರ್ ಆ ರೈತ ಜಂಪ್ ಆಪೇರು ಭಯಂಕರ ಮನೆ ಪನ್ನೊಂದಿಲ್ಲ ರವೀಂದ್ರಣ್ಣ ಆಗ್ತಾ ಇದ್ದಾರೆ, ಅವರಿಗೆ ಎಸ್ಕೇಪ್ ಆಗ್ತಾರೆ ಇಲ್ಲಿಂದ. ಬಾಯ್ ಪನ್ನೊಂದಿಲ್ಲ ನೀತು ಅಕ್ಕ ಬಾಯ್ ಬಾಯ್. ಯಾರಿದ್ದೀರಾ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಯಾನುಲ್ಲ ಯಾನು ಕೊಡಂಜಿ ಮೊಬೈಲ್ ತೂಪೆ ಲೈವ್ ಸ್ಟಾರ್ಟ್ ಅಂಡ ರವೀಂದ್ರಣ್ಣ ಕೊಡಂಜಿ ಮೊಬೈಲ್ ಅವ್ರನ್ನ ಲೈವ್ ತೂಪೆ ಸಪೋರ್ಟ್ ಅಂತಾರೆ ಥ್ಯಾಂಕ್ ಯು. ಉದ್ದಕ್ಕೆ ಎಲ್ಲ ಪಿದ್ದಾಡ್ವೆ ಎಲ್ಲ ಬರ್ಬೆ ಓಕೆ ಕೃಷ್ಣಣ್ಣ ಈತ್ ಬಿಡ್ತು ಸಪೋರ್ಟ್ ಮಾಡ್ತಾರೆ. ಬ್ಯುಸಿ ಇತ್ತಂಡಲ್ಲ ಟೈಮ್ ಕೊಡ್ದೇನ ಲೈವ್ ಬರ್ತಾರೆ ಥ್ಯಾಂಕ್ ಯು ಸರ್. ಈಗ ಕುಡಂಜಿ ಮೊಬೈಲ್ ಅಂದು ಕುಡಂಜಿ ಮೊಬೈಲ್ ಲೈವ್ ತುಪ್ಪೆ ಅಲ್ಲ ಲೈವ್ ಆನ್ ಆತುಜಿ ಸ್ಟಾರ್ಟ್ ಆತುಜಿ. ಸಪೋರ್ಟ್ ಥ್ಯಾಂಕ್ ಯು. ಅಂಚಾರ ಉಂಡ ಅಂದಿ ಸಪೋರ್ಟ್ ಸಪೋರ್ಟ್ ಮಲ್ಪನಂಗೆ ಏನೆಲ್ಲ ಸಪೋರ್ಟ್ ಮಲ್ಪಡತ್ತ ಅಂಚದಾನು ಕೊಡೊಂಜಿ ಮೊಬೈಲ್ ಅವ್ರನ್ನ ಲೈವ್ ತೂಪು ಕೊಡೆಲ್ಲ ತೂತೆ ಮರೆಲ್ಲ ತೂತೆ ಕನಸೊಂದು ಕಟ್ಟಿರುವೆ ಬರೆದಿರುವೆ ಆ ಮರಣಕ್ಕಾಗಿ ಒಂದೊಮ್ಮೆ ಬಂದರೆ ಸಾಕು ಸುಮ್ಮನೆ ಹೊರಡುವೆ ಬದಲಾಗುತ್ತಿರುವ ನನ್ನವರನ್ನೆಲ್ಲ ಬಿಟ್ಟು ನನಸಾಗದ ಈ ಕನಸುಗಳ ಮರೆತು ಹಗಲಿರುಳು ಕಾಡುತ್ತಿರುವ ಅಷ್ಟು ಯೋಚನೆಗಳನ್ನೆಲ್ಲ ಒಂದೊಮ್ಮೆ ಬಂದರೆ ಸಾಕು ಅಂತ. ಸೂಪರ್ ಥ್ಯಾಂಕ್ ಯು ಗುಡ್ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಎಲ್ಲ ಎನ್ನ ಊರ್ದ ಜಾತ್ರೆ ಅಂದೆ ಓಕೆ ಬರ್ಪೆ ಕೃಷ್ಣಣ್ಣವೇ ಕೋರಿಪುರ ಮಲ್ತಿಲೆ ಬರ್ಪೆ. ಪಾರ್ಟಿ ಕೊರ್ಪೆ ಓ ಅಂದ ಓಕೆ ಎಲ್ಲರೂ ಕೇಳಿ ಕೃಷ್ಣಣ್ಣನ ಊರಲ್ಲಿ ಜಾತ್ರೆ ಇದೆ ಹೋಗು ಆಯ್ತಾ. ಸಪೋರ್ಟ್ ಥ್ಯಾಂಕ್ ಯು. ಕಮೆಂಟ್ ಓಕೆ ಅಂತ ರವೀಂದ್ರಣ್ಣ. ಯಾನ್ ಬಟ್ ಅಂದ ನಿಜ ಬನ್ನೊಂದಿಲ್ಲಾರ ಅಂದೆ ಕೃಷ್ಣಣ್ಣ ನಿಜ ಬನ್ನೊಂದಿಲ್ಲಾರ ಚರ್ಮೂರಿ ಬೋಡಿ ಅಲ್ಲೇ ರವೀಂದ್ರಣ್ಣ ಚರ್ಮೂರಿ ಬೋಡಿಗೆ ಸೂಪರ್ ಗುಡ್ ಅಂತ ಚರ್ಮುರಿ ಬಕ್ಕದಾತುಂಡು ಪೂರದೆತ್ತು ಬರಲೆ ಈ ರವೀಂದ್ರಣ್ಣ ತಿನ್ಪಿರಿ ಏತಿತ್ತಂಡಲ್ಲ ತಿನ್ಪಿರಿ ಗುಡ್ ಕೊರ್ಕ ಬಲ್ಲೆ ಕೃಷ್ಣಣ್ಣ ಐಸ್ ಕ್ರೀಮು ಅವೆಲ್ಲ ಬಿಡುಚ್ಚಿ ರವೆ ಓಕೆ ಕೃಷ್ಣಣ್ಣ ಅಂಚಣ್ಣ ಕೋರಿ ವರಿನ್ ಬಿಡ್ಲೆ ಓಕೆ ಪನ್ನೊಂದಿಲ್ಲ ರವೀಂದ್ರಣ್ಣ ಇಂಜಿ ಕೋರಿ ವರಿಂಡ್ ಮುದ್ದನ ಫಸ್ಟ್ಗೆ ಚರ್ಮುರಿ ಲೈವ್ ಇತ್ತಂಡತ ಅಪ್ಪಗ ಅಂದಂದು ಜಾತ್ರೆದ ಚರ್ಮುರಿ ಇತ್ತು ಚರ್ಮುರಿ ರೇರ್ಲ ಬೈಜೀರು ಸೂಪರ್ ಪನ್ನೊಂದುಲ್ಲೇರು ಥ್ಯಾಂಕ್ ಯು. ಅಲ್ಲೇ ಬತ್ತೀರು ಕಿರಣನ್ನೇ ಹಾಯ್ ಕಿರಣನ್ನ ಎಂಚೆಲ್ಲರು ಇರೆಗೆ ಪರ್ಬೈನಿಯಾ ಕಿರಣನ್ನ ಲೈಕ್ ಕೊಡ್ತಿರ್ ಜಾರ್ಡ ಲೈಕ್ ಕೊರ್ಲೆ ಒಲ್ಪ ಓಲು ದಾದಿ ಒಲ್ಪ ಓಲು
ಒಣಸ್ ಮಲ್ತಾರೆ ಕಿರಣ್ ಒಂಜೇ ಕಾಂಡಲ ಆನ್ಸರ್ ಮಲ್ಪಲೆ. ಕಿರಣ್ ಬ್ರೋ ಹಾಯ್ ಬನ್ನೊಂದುಲ್ಲೆ ರವೀಂದ್ರಣ್ಣೆ. ಆನ್ಸರ್ ಮಾಡಿ ಕಿರಣ್ ಅಣ್ಣ, ನಿಮ್ಮ ನಮಸ್ತೆಯನ್ನು ಬದಿಗಿಡಿ. ಸಪೋರ್ಟ್ ಅಂತ ರವೀಂದ್ರಣ್ಣ, ಥ್ಯಾಂಕ್ ಯು. ಟೆಂಪಲ್ಡ್ ಒಣಸ್ ಅಂದ ಜಾತ್ರೆ ಓಹೋ ರವೀಂದ್ರಣ್ಣ ಆಯ್ ಅಂತ ಕಿರಣಣ್ಣ. ಬಾರಿ ಅಪರೂಪ ಕೋಡೆತ್ತು ಜರ ದೂರ ಹೋಗ್ತಾರೆ. ನಿನ್ನೆ ಎಲ್ಲಿ ಹೋಗಿದ್ರಿ ಕಿರಣಣ್ಣ? ನಿಮ್ಮನ್ನು ಗೂಗಲಲ್ಲಿ ಹುಡುಕ್ಬೇಕಷ್ಟೆ. ನಿಮ್ಮದು ಚಾನಲ್ ಮೋನೋ ಆದ ನಂತರ ನೀವಿಲ್ಲ. ಕೋಡೆ ತರೆಬೇನೆ ಅಂದ ಅಂಚಂಡಿರೆ ಮಂಡೆ ಉಂಡಿಂದ. ಎನ್ನ ಪಾಲದ ಕೋರಿಪುರ ಈರ್ ತಿನ್ಪರದ. ಓ ತಿನ್ಪೆ ಕೃಷ್ಣಣ್ಣವಿ. ಸಪೋರ್ಟ್ ಅಂತ ರವೀಂದ್ರಣ್ಣ. ಇನಿ ಸ್ವಲ್ಪ ತಲೆನೋವು ಉಂಟು. ಹೆಚ್ಚಿನ ಅರ್ಧ ಕನ್ನಡ ಅರ್ಧ ತುಳು. ನಿಮಗೆ ತಲೆ ಇದ್ರೆ ಮಾತ್ರ ತಲೆನೋವು ಬರುತ್ತೆ. ನಿಮಗೆ ತಲೆ ಉಂಟಾ ಕಿರಣಣ್ಣ? ಕಿರಣಣ್ಣ ನಾನೊಂದು ಸಾಂಗ್ ಹಾಕಿದ್ದೇನೆ ನೋಡಿ ಆಯ್ತಾ? ನೀವು ಒಳ್ಳೆಯವರಲ್ಲ. ನಾನು ಹಾಡಿರುವಂತ ಸಾಂಗ್ ಹಾಕಿದ್ದೇನೆ ನೋಡಿ ಆಯ್ತಾ? ಇದೆಂತ ಮರೆ ಶಾಂತಕ್ಕ ಕೂಡ ಒಟ್ಟಿಗೆ ಬಂದ್ರು. ಶಾಂತಕ್ಕ ಹಾಯ್. ನನಗೆ ತಲೆ ಇಲ್ಲ. ಹೌದಾ, ಗೊತ್ತಾಯ್ತು ತಲೆ ಇಲ್ಲ ಅಂತ. ಹಾಯ್ ಕಿರಣ್ ಬ್ರೋ ಅಂತ ಶಾಂತಕ್ಕ. ಆಂಡ ಶಾಂತಕ್ಕ ನಿತ್ತಾಂಡ ಶಾಂತ ಸಾಯಿ ಅಂತ ಕಿರಣಣ್ಣ. ನೆಂಚಿನ ಒಂದಾದ ನಮ್ಮ ಜೀವನದಲ್ಲಿ ಈ ಎರಡು ರೀತಿ ಸ್ನೇಹಿತರು ಇರಬೇಕಂತೆ. ಒಂದು, ಆಯುಧಗಳನ್ನೇ ಹಿಡಿಯದೆ ಗೆಲುವು ತಂದಂಥ ಕೃಷ್ಣನಂಥ ಸ್ನೇಹಿತರು. ಮತ್ತೊಂದು, ಸೋಲು ಖಚಿತವೆಂದು ತಿಳಿದರೂ ಸಹ ಕೈ ಬಿಡದ ಕರ್ಣನಂಥ ಸ್ನೇಹಿತರು. ಹೌದೌದು ಅಣ್ಣ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಲೈಕ್ ಕೊಡಿ ಅಂತ ಶಾಂತಕ್ಕ ಹೇಳ್ತಿದ್ದಾರೆ. ಶಾಂತ ಸಾಯಿ ಅಂತ ರವೀಂದ್ರಣ್ಣ. ಫಿಲ್ಮ್ ಹೇಗಿತ್ತು ಕಿರಣ್ ಬ್ರೋ ಅಂತ ಹೇಳ್ತಿದ್ದಾರೆ. ಸೂಪರ್ ಗುಡ್ ಅಂತ. ವಂಡರ್ಫುಲ್ ಕಮೆಂಟ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಶಾಂತಕ್ಕ. ಬೆಸ್ಟ್ ಎಕ್ಸಲೆಂಟ್ ಬ್ರೋ ಅಂತ ಶಾಂತಕ್ಕ ಹೇಳ್ತಿದ್ದಾರೆ. ಕಿರಣಣ್ಣ ಓಡಿ ಹೋದ್ರ? ಓ ಕಿರಣಣ್ಣ ಮಾತಾಡಿ. ಕಿರಣಣ್ಣ ಫಿಲ್ಮ್ ಚೆನ್ನಾಗಿದೆ ಅಲ್ವಾ ಶಾಂತ ಸಿಸಿ? ಯಾವ ಫಿಲ್ಮ್ ಕಿರಣಣ್ಣ? ನೀವು ಯಾವ ಫಿಲ್ಮ್ ನೋಡ್ಲಿಕ್ಕೆ ಹೋದ್ರಿ? ನೀವು ಕೂಡ ಫಿಲ್ಮ್ ನೋಡಿದೆ ಅಂದ್ರೆ ಅಂತ ಹೇಳಿ. ಯಾರು ಕಿರಣ್ ಇವರ ಶಾಂತಕ್ಕನ? ಹೌದು ಕಿರಣ್ ಬ್ರೋ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಜಾಲಿ ಯಾ ಕಿರಣ್ ಬ್ರೋ ನೈಟ್ ಅಂತ ಕೇಳ್ತಿದ್ದಾರೆ ನೋಡಿ ಕಿರಣಣ್ಣ. ವಾಜ್ವಾಲಿ ಕಿಸೆ ಎಲ್ಲ ಖಾಲಿ. ನನಗೆ ಕೂಡ ನೈಟ್ ಸೂಪರ್ ಔಟ್ಸೈಡ್ಗೆ ಹೋಗೋದು. ಹೌದು, ನೈಟಲ್ಲಿ ಲೈಟಿಂಗ್ ಎಲ್ಲ ನೋಡಲಿಕ್ಕೆ ಖುಷಿ ಆಗುತ್ತೆ ಅಲ್ವಾ ಶಾಂತಕ್ಕ? ನನಗೂ ಕೂಡ ಇಷ್ಟ ನೈಟ್ ಎಲ್ಲ ಹೊರಗಡೆ ಹೋಗೋದಲ್ಲ. ಸ್ವಲ್ಪ ಜಾಲಿ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಹೌದು ನೋಡಿದ್ದೆ ಕಿರಣ್ ಬ್ರೋ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಏರು ಅವು ಏನಾನ್ಲೆತ್ತೀನಿ ಇರೇನೇ ಇರ್ಲೆತ್ತೇರಿಗೆ ಇರೇನು ಏರ್ಲೆತ್ತೇರಿಂದ ಅವಡೆ ಈ ರೆಕಾರ್ಡ್ ಬಂಡರಿ ಅನ್ ಪೋಪೆ ಎಲ್ಲ ಬರ್ತೀನಿ ಉಲ್ಲ ರೈಟ್. ಸೂಪರ್ ಅಂತ ರವೀಂದ್ರಣ್ಣ. ಗುಡ್ ಥ್ಯಾಂಕ್ ಯು. ಕಮೆಂಟ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಒಂದು ಟೀ ಕುಡಿಯೋಣ ಅಂದರೆ ಕಷ್ಟ. ಯಾಕೆ ಕಷ್ಟ?
ಮುದ್ದು ವೈಟಿಡ್ ಚೂರು ಜಾಗೃತಿ ಅವಡವೇ ಒಯ್ಕೆ ಎಕರ್ದ ವಿಷಯಗ ಶಾಂತಕ್ಕ ಎಕರ್ದ ವಿಷಯಗ ಬನ್ನಿ ಇರು ಎಕರ್ದ ವಿಷಯ ಬನ್ನಿ ಅಂಡಿಂಗ್ ಕರ್ತಾಳು ಕಿರಣ್ ಬ್ರೋ ಅಂತ ಆಗ್ತಿದ್ದಾರೆ ಶಾಂತಕ್ಕ. ಒಳ್ಳೆಯವನಾಗಬೇಕು ಆದರೆ ಕರ್ಣನಷ್ಟು ಒಳ್ಳೆಯವನಾಗಬಾರದು. ಯಾಕೆಂದರೆ ಈ ಜಗತ್ತಿಗೆ ಉಪಯೋಗಿಸೋಕೆ ಗೊತ್ತೇ ಹೊರತು ಉಳಿಸಿಕೊಳ್ಳೋಕ್ಕಲ್ಲ. ಹೌದು ಡಾಲಿ ಅಣ್ಣ, ನೈಸ್ ಲೈವ್ ಅಂತ ಶಾಂತಕ ಜಾಸ್ತಿ ಲೆಪ್ಪಡೆ ಬರಗ ಕಷ್ಟ ಆಪುಂಡು ಅಂದ. ಓಕೆ ಓಕೆ ಲೆಪ್ಪುಜಿ ಕೃಷ್ಣ ನಾವೇ ಇರು ಬೇಲೆತ್ತಂಡ ಬೇಲ ಅಂತಲೇ ಅಂದು ಪನಂದ್ರೆ ಓಕೆ ಓಕೆ ಶಾಂತಕ್ಕ ಗೊತ್ತಾಂಡು ಕಂಟೆಂಟ್ ಎಡ್ಡೆ ಉಂಟು ಅಂದ. ಓಕೆ ಥ್ಯಾಂಕ್ ಯು. ಟಾಟಾ. ಓಕೆ ಕೃಷ್ಣಣ್ಣ ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ನನ್ನ ಲೆಪ್ಪುಚಿರೇನು ಇರು ಕೊಡೋರ ಬತ್ತೆಂಕ್ ನೇರು ಹುಚ್ಚಾವೆ. ഞാൻ ಕಿರಣ್ ಅಣ್ಣ ಲೆಕ್ಕ ಅವು ಇರೆಗೆ ಕೇಂಡು ಕೃಷ್ಣ ಅಣ್ಣ ಬಂದ್ಲೆಕ್ಕ. ಓ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಹೌದು ಹೇಳಿ ಕಿರಣನ್ನ. ಕಿರಣನ್ನ ಮತ್ತೆ ವಿಶೇಷ ಕಿರಣ್ ಬ್ರೋ ತೋಟಕ್ಕೆ ಹೋಗ್ಲಿಕ್ಕಿಲ್ವಾ ಅಂತ ಕೇಳ್ತಿದ್ದಾರೆ ನೋಡಿ. ಎಂತ ಬಜ್ಜಿ ಹಾಕ್ಲಿಕ್ಕಾ ತೋಟಕ್ಕೆ? ಲೈಕ್ ಕೊಡದವರು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಸೂಪರ್ ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಆಯಿತು. ಅದೊಂದು ಕಾಲವಿತ್ತು, ಒಬ್ಬರ ಕಾಲಿಗೆ ಮುಳ್ಳು ಚುಚ್ಚಿದರೆ ಇನ್ನೊಬ್ಬರು ತೆಗೆಯಲು ಸಹಾಯ ಮಾಡುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ನಾವು ನಡೆಯುವ ದಾರಿ ಅವರೇ ಮುಳ್ಳು ಚೆಲ್ಲುತ್ತಾರೆ. ಹೌದು ಡಾಲಿ ಅಣ್ಣ ಕರೆಕ್ಟ್. ಬಜ್ಜೆಡು ಎಡ್ಡೆ ರೇಟು ಉಂಡು ಅಂದು ಶಾಂತಕ್ಕ. ತೋಟ ಈಗ ಲೆಸ್ ಕೊಟ್ಟಿದ್ದೇನೆ, ಈಗ ಆಫೀಸ್ ಡ್ಯೂಟಿ ಅಂತ ಹೇಳ್ತಿದ್ದಾರೆ ನೋಡಿ. ಕಿರಣನ್ನ ಈಗ ಫಾಶ್ ಆಗಿದ್ದಾರೆ, ತೋಟ ಎಲ್ಲ ಬಿಟ್ಟಿದ್ದಾರೆ. ಒಳ್ಳೇದಾಯಿತು ಕಿರಣ್ ಬ್ರೋ ಅಂತ. ಅವರು ಸಾಂಗ್ ಆಡ್ತಾರೆ ಶಾಂತಕ್ಕ, ತುಂಬ ಒಳ್ಳೆಯ ಸಿಂಗರ್ ಅವರು. ಕಿರಣನ್ನ ತುಂಬ ಚೆನ್ನಾಗಿ ಆಡ್ತಾರೆ ಆಯಿತಾ. ಕಿರಣನ್ನ ಎಂತಾಯಿತು ಹೇಳಿ, ಯಾಕೆ ಮುಖ ಹಾಗೆ ಆಗಿದೆ? ಶಾಂತಕ್ಕೆ ಇದ್ದೀರಾ? ಎಲ್ಲಿ ಹೋದ್ರಿ? ಮತ್ತೆ ನೋವು, ಮತ್ತೆ ಬೇಜಾರು, ಮತ್ತೆ ಇನ್ನೊಂದು ಕೋಪದ್ದುಂಟಾ? ಈಗ ಎಂತ ಈಗ ಊಟ ಮಾಡಬೇಕಾ ಈಗ? ಇದು ಚಂದ ಉಂಟು, ಇದು ಚಂದ ಇದೆ, ಆಗದ್ದು ಒಳ್ಳೇದಿಲ್ಲ. ಸೂಪರ್ ಥ್ಯಾಂಕ್ ಯು. ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ.
ರವೀಂದ್ರಣ್ಣ, ನೀವು ಅಲ್ಲಿ ಸಪೋರ್ಟ್ ಮಾಡಿ, ಪರವಾಗಿಲ್ಲ ಆಯಿತಾ. ನಿಮಗೆ ಕಷ್ಟ ಆಗ್ತದೆ ಆಚೆಯಿಂದ ಈಚೆ, ಈಚೆಯಿಂದ ಆಚೆಗೆ ಅಂತ. ನಾನು ಕೂಡ ಇದ್ದೇನೆ ಅಂತ ಹೇಳಿ ಆಯಿತಾ ರವೀಂದ್ರಣ್ಣ. ಲೈಕ್ ಕೊಟ್ಟೆ, 7ನೇ ಲೈಕ್ ನಂದೆ. ಯಾರಿದ್ದೀರಾ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ.
ಬಿಟ್ಟು ಹೋದವರ ಮೇಲೆಲ್ಲ ಸಿಟ್ಟು ತೋರಿ ಏನು ಪ್ರಯೋಜನ? ಅಳತೆ ಮೀರಿ ಪ್ರೀತಿ ಕೊಟ್ಟು ಅಪರಾಧಿಯಾದವರು ನಾವೇ ಅಲ್ಲವೇ? ಇಷ್ಟೇ ಜೀವನ. ಹೌದು ಡಾಲಿ ಅಣ್ಣ. ಡಾಲಿ ಅಣ್ಣ ಪನ್ಲೆ ಬೊಕ್ಕ ವಿಶೇಷ. ಪಾತಿರ್ವರ ಇಜ್ಜ ಪನ್ಲೆ. ಓ ಡಾಲಿ ಅಣ್ಣ ಪಾತಿರ್ವರ ಇಜ್ಜ ಪನ್ಲೆ. ಇಜ್ಜ ಇಜ್ಜಿ ಪನ್ಪುನ ಡಾಲಿ ಬ್ಯಾನ್ ದಾದಾಂಡ್ ಪನ್ಲೆ. ಓ ಅಂದ್ ಯಾನ್ ಓಲ್ದಿತ್ತಿ ಮುಲ್ದೆತ್ತಿತ್ತ ನಂದಿ ಎಲ್ಲ ಇಲ್ಲಿ ಯಾರು ನಮ್ಮವರಲ್ಲ. ಹೌದಾ? ಯಾಕೆ ಯಾಕೆ ಏನಾಯಿತು? ನಾನೆಂತ ಮಾಡಿದೆ ಹೇಳಿ? ನಾನು ಎಂತ ಮಾಡಿದೆ?
ఓ ఓండు అవి అవులు ఉండాలి అవి ఇల్లదనా ಅಂದ ಬಾಯ್ ಬಾಯ್ ಕಮೆಂಟ್ ಹಾಕಿ ಯಾರಿದ್ದೀರಾ ಕಮೆಂಟ್ ಹಾಕಿ ಯಾಲಿ ಅಣ್ಣ ಇದ್ದೀರಿ ಮಾತಾಡಲ್ಲ ನೀವು ಹೈಡಲ್ಲಿದ್ದೀರಿ ಮಾತಾಡಿ ಮಾರ ಯಾರಾದರೂ ಮಾತಾಡಿ లైక్ డన్ బాయ్ ఓకే ఓకే ಡಾರ್ಲಿಂಗ್ ಪಾತೆರು ಜಾರತ್ತ ಯಾನ್ಲ ಲೈವ್ ಮಲ್ಪುನೆ ಇಜ್ಜೆ ನಾನು ಖಾಲಿ ಎಲ್ಲಿಯ ವಿಷಯಗಿರಿ ಇತ್ತು ಬೇಜಾರು ಅಂತ
ಹಾಂ ಕಂತಾರ ಹಾಂ ಸರಿ ಪನ್ಲೆ ಬೊಕ್ಕ ಕೊಡ್ದು ಬಿಡ್ತೆ ಹಾಂ ಯಾರಿದ್ದೀರಾ ಕಮೆಂಟ್ ಹಾಕಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ.
ಯಾರಿದ್ದೀರಾ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ.
ಮನು ಹೇಳಿ. ಆಗ್ತಾ ಇದ್ದೀರಾ ಹೇಳಿ ಮನು. ಮನು ಇದ್ದೀರಾ? ಯಾಕೆ ನಗ್ತಾ ಇದ್ದೀರಾ ಮನು? ಪೂಜಾ ಸಿಸ್ ಹಾಯ್. ಪೂಜಾ ಸಿಸ್ ಟೀ ಕುಡಿದ್ರಾ? ಗುಡ್ ಈವ್ನಿಂಗ್ ಸಿಸ್. ಗುಡ್ ಈವ್ನಿಂಗ್ ಪೂಜಾ ಸಿಸ್. ಕಾಫಿ ಆಯ್ತಾ ಪೂಜಾ ಸಿಸ್? ಕಾಫಿ ಕುಡಿದ್ರಾ? ಮಾತಾಡಿ ಮಾತಾಡಿ ಗೈಸ್, ಮಾತಾಡಿ. ಇನ್ನೂ ಇಲ್ಲ ಸಿಸ್ಟರ್. ಹೌದಾ? ನಂದು ಕೂಡ ಆಗಿಲ್ಲ ಪೂಜೆ ಸಿಸ್, ನಂದು ಕೂಡ ಟೀ ಆಗಿಲ್ಲ.
ಬನ್ನಿ ಗೈಸ್, ಕಮೆಂಟ್ ಹಾಕಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಯಾಕೆ ಯಾರು ಮಾತಾಡ್ತಿಲ್ಲ? ಏನಾಯಿತು ಏನಾಯಿತು ಏನಾಯಿತು? ಹೇಮಂತ್ ಹಾಯ್. ಎಂಚಲ್ಲರ್ ಪಾತೆರ್ನಕ್ಕೆ ಎಂಜಿ ಪಂಡು ಏರ್ಲ ಪಾತಿಡ್ಜೆರೆ ಕ್ಯಾನ್ಲ ಮನಿ ಪಂದು ಕುಲ್ದು ಪರ್ಬ ಗಮ್ಮತ್ತೆ. ಹೇಮಂತ್ ಇನಿ ಪ್ರೀತಿ ಅಕ್ಕ ಪಾತೆರ್ನ ಇಜ್ಜರ್. ಪ್ರೀತಿ ಅಕ್ಕ ಲೈವ್ ಮಲ್ತಿತ್ತೇರತ್ತೆ ಕಡೆ. ಪ್ರೀತಿ ಅಕ್ಕ ಲೈವ್ ಮಾಡಿದ್ರು ಆಗ. ಹಬ್ಬ ಗಮ್ಮತ್ತ ಗಮ್ಮತ್ತದಾದ ಏಪಲ ಗಮ್ಮತ್ತ ಅಂದೆ. ಬಕ್ಕ ವಿಶೇಷ ಹೇಮಂತ್, ವಿಶೇಷ ಹೇಳಿ. ಹಬ್ಬಕ್ಕೆ ಏನಿತ್ತು ಇವತ್ತು? ಏರ್ನ ಏಷಿಯನ್ ಬಂದು ಆನ್ಲೈನ್ ಉಲ್ಲ ಬೋರ್ ಆಪುಂಡು ಮಾರೆ. ಒಂಜಿ ಸಾಂಗ್ ಅಂಡಲ್ಲ ಮನ್ಕ ಏರಿಕೆ ಬಿ ಕೊರ್ಪೆರ ಗೊತ್ತುಜಿ. ಸಿಸ್ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ನಮಸ್ತೆ ನಗುವ ಇರ್ತಾವಲ್ಲ ಸಿಸ್, ಅದಕ್ಕೇನಂತಾರೆ ಹೇಳಿ ಸಿಸ್? ಅದಕ್ಕೇನಂತಾರೆ? ಕಮೆಂಟ್ ಸಪೋರ್ಟ್ ಮೆಸೇಜ್ ಅಂತ. ಸಪೋರ್ಟ್ ಮೆಸೇಜ್ಗಳು ಅದೆಲ್ಲ.
సందీప్ కోట్యాన్ హాయ్ సందీప్ బ్రదర్ ఎంచెల్లరు పర్బ గమ్మత ఇని రజేనా ಅಂದೆ ಸಂದೀಪ್ ಬ್ರದರ್ ದಾದಿಪುರ ಗಮ್ಮತ್ತಿತ್ತಳು ನೀ ದಾದಿಪುರ ಗಮ್ಮತ್ತಿತ್ತಳು ನಂದು ಕಮೆಂಟ್ ಬಾಕ್ಸಲ್ಲಿ ಅವು ಬರಂಗಿಲ್ಲ ಸಿಸ್ ಅದಕ್ಕೆ ಬರೋದಿಲ್ವಾ ಅದು ಎಲ್ಲದರಲ್ಲಿ ಇರ್ತದಲ್ಲ ಬರುತ್ತೆ ಸಿಸ್ ನೋಡಿ ಒಮ್ಮೆ పాతిర్న కేనుచి నిఖిల్ పాతిర్న ఏం పాతిర్ల నిఖిల్ ఏర్ల మనీ పిచర్ ఏమంత ಒಲ್ಪಲ್ಲರೆ ಯಾನ್ ಬೇಲೆದಲ್ಪಲ್ಲಿ ಅನುಮಾನವೇನ ಅಭಿಮಾನಿ ನಾನೀಗ ನಿನ್ನ ಹಾಗೆ ಯಾರಿಲ್ಲ ಸುಂದರ ಸೂಚಕ ಬೇಲೆದಲ್ಪ ಉನ್ನ ಇನ್ಸ್ಟಾಗ್ರಾಮ್ದು ಆನ್ಲೈನ್ ಬೆಲೆ ಇತ್ತೆ ಅಪ್ಪುಜಿ ನಾನು ಬೊಕ್ಕ ಬರ್ಪ ಇರ್ನ ಐಡಿ ಹೇಮಂತತ ನಾನು ಬೊಕ್ಕ ಚೆಕ್ ಮಾಡ್ಬೇಕು ಈರು ಪನ್ಲೆಕ್ಕ ಅಂತ ಈರು ಇಜ್ಜರು ಆನ್ಲೈನ್ ಶಿವಶಕ್ತಿ ಕ್ರಿಯೇಷನ್ ಬಂದವರ ಟೈಪ್ ಮಲ್ಪಲೆ ತಿಕ್ಕುಂಡಯಾನ ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ ಮಲ್ತೆ ಇರ್ನ ಪುದರ್ ಬತ್ತ ನೀರು ಆನ್ಲೈನ್ ಇಜ್ಜಾರ ಇತ್ತ ಆನ್ಲೈನ್ ಇಪ್ಪರ ಮೂಲ ಲೈವ್ ಇಡಲತ್ತೆ ನೀವೆಂತ ಹೇಮಂತ್ ಅವ್ರಿ
ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಒಲವೆಂಬಲತೆಯು ತಂದಂತಹೂ ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂತ ಮಾತೊಂದೇ ಒಂದು ಎದೆಯಲ್ಲಿ ಉಳಿದದ್ದು 301 3 ಗಂಟಲ್ಲಿ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಹೇಮಂತ್ ಉಲ್ಲಾರ ಹೋಯಾರ ಎಸ್ಕೇಪ್ ಆಯಾರ? ಹೇಮಂತ್ ಅವರೇ ಇದ್ದೀರಾ? ಹೋದ್ರಾ? ಹೇಳಿ. ನಾನು ಕೂಡ ಹೊರಟೆ 5:30 ಆಯಿತು. ಉಮೇಶ್ ಅಣ್ಣ ಹಾಯ್ ಹಾಯ್, ಮತ್ತೆ ಬಂದ್ರಾ? ಥ್ಯಾಂಕ್ ಯು ಉಮೇಶ್ ಅಣ್ಣ. ಏನು ಮತ್ತೆ ವಿಶೇಷಗಳು? ಉಮೇಶ್ ಅಣ್ಣನಿಗೆ ಇವತ್ತ ಹಬ್ಬ? ಹೌದಾ? ಬತ್ತು ಜಿಂಡ ದಾದ ಆಯ್ತ ಬತ್ತು ಜಿಂಡ ದಾದ ಮಲ್ಪುನ್ಯ ಎನ್ನ ಮೊರನೆ ಆತ ನಂದೇ. ಓಹೋ ಹಂಗೆ ವಿಷಯ. ಸೂಪರ್ ಅಂತ ಇದು ಯಾರೋ ವಿಶ್